हरे कृष्णा। हरे कृष्णा। जय जय राधा माधवा कुंज विहारी। जय राधा माधवा कुंज विहारी। जय गोपी जन वल्लभा। जय गोपी जन वल्लभा गिरिवरधारी। गिरिवरधारी यशोदनन्दन व्रज जनरञ्जन। यशोदनन्दन व्रज जनरञ्जन। यमुनतीरावनचारी। यमुनतीरावनचारी। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। ಹರೇ ಕೃಷ್ಣ. ಕೃಷ್ಣ. ಸಾರಿ ಮಾತಾಜಿ, ಒಂದ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇಲ್ಲ ಇದೀನಿ. ಮಾತಾಜಿ, ಇಲ್ಲ ಪರವಾಗಿಲ್ಲ ಮಾತಾಜಿ, ಹೇಳಿದ್ರೆ ಅಲ್ಲ ಪರವಾಗಿಲ್ಲ, ನೋ ಇಶ್ಯೂಸ್ ಮಾತಾಜಿ. ಕೃಷ್ಣನಿಗೆ ಅದು ನಿಮ್ ಭಾವನೆ ಅರ್ಥ ಆಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓಂ ನಮೋ ಭಗವತೆ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಂ ಆಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಇದರಿಂದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಸಾರಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ
ಕೃಷ್ಣ ಕೃಷ್ಣ ಹರೆ 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 ರಾಮ 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 ಹರೆ ಹರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ, ಅದನ್ನ ನಾವು ತಿಳ್ಕೊತಾ ಇದೀವಿ. ಸೊ ಅದರಲ್ಲಿ ಮೊದಲನೇ ಸ್ಕಂದವನ್ನ ಸೃಷ್ಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಮೊದಲನೇ ಸ್ಕಂದದಲ್ಲಿ ನಾವು ಇವಾಗ ಮೊದಲನೇ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದೀವಿ. ಮೊದಲನೇ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಋಷಿಗಳ ಪ್ರಶ್ನೆ. ಋಷಿಗಳ ಪ್ರಶ್ನೆ. ಋಷಿಗಳ ಪ್ರಶ್ನೆ ಅಲ್ವಾ? ಓಕೆ. ಸೊ ನಾವಿವಾಗ ನಿನ್ನೆ ನಾವು 11ನೇ ಶ್ಲೋಕ ತನಕ ನಾವು ಕಲ್ತ್ಕೊಂಡಿದೀವಿ. ಇವಾಗ ಮುಂದಿನ ಶ್ಲೋಕಗಳನ್ನ ನಾವ್ ಇವಾಗ ತಿಳ್ಕೊತಾ ಇದೀವಿ. 10ನೇ ಅಧ್ಯಾಯ. ಹರೇ ಕೃಷ್ಣ. 10ನೇ ಶ್ಲೋಕ. 10ನೇ ಶ್ಲೋಕ ತನಕ ನಾವು ಕಲ್ತ್ಕೊಂಡಿದ್ವಿ. ಈಗ 11ನೇ ಶ್ಲೋಕದಿಂದ ನಾವು ಕಲ್ತ್ಕೊತಾ ಇದೀವಿ. ಭೂರಿಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ರುತ್ಯ ಮನೀಷಯಾ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ನಾನಾ ಬಗೆಯ ಧರ್ಮ ಗ್ರಂಥಗಳುಂಟು. ಇವೆಲ್ಲದರಲ್ಲೂ ನಾನಾ ರೀತಿಯ ಕರ್ತವ್ಯಗಳನ್ನ ಗೊತ್ತುಪಡಿಸಲಾಗಿದೆ. ಇವುಗಳನ್ನ ನಾನಾ ಶಾಖೆಗಳಲ್ಲಿ ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಎಲೈ ಮುನಿಗಳೇ, ಈ ಧರ್ಮ ಗ್ರಂಥಗಳ ಸಾರಾಂಶವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನ ದಯವಿಟ್ಟು ವಿವರಿಸಿ. ಅಂತಹ ಉಪದೇಶಗಳಿಂದ ಅವರ ಹೃದಯಗಳು ಸಂಪೂರ್ಣ ತೃಪ್ತಿಯನ್ನ ಹೊಂದಬಲ್ಲವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೆ ಎಷ್ಟೊಂದು ಧರ್ಮ ಗ್ರಂಥಗಳಿದೆ ಅಲ್ವಾ. ವೇದವ್ಯಾಸರು ಬರೆದಿರೋದೇ ಎಷ್ಟೊಂದು ಧರ್ಮ ಗ್ರಂಥಗಳಿದೆ. ನಾವ್ ಅದರಲ್ಲಿ ಎಷ್ಟೊಂದು ಕರ್ತವ್ಯಗಳನ್ನ ಹೇಳಿದ್ದಾರೆ. ನಾವು ಮಾನವನಾಗಿ ಹುಟ್ಟಿದ್ಮೇಲೆ ನಾವು ಏನೆಲ್ಲ ಕರ್ತವ್ಯಗಳನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ವಿಧ ವಿಧವಾದ ಕರ್ತವ್ಯಗಳನ್ನ ಹೇಳಿದ್ದಾರೆ. ಮತ್ತೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಲಿಕ್ಕೇನೆ ನಮ್ಗೆ ತುಂಬಾ ಕಾಲ ತನಕ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ನಾವ್ ಇದಕ್ಕಿನ್ನ ಹಿಂದಿನ ಶ್ಲೋಕದಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ? ಈ ಕಲಿಯುಗದ ವೈಪರೀತ್ಯಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಅಲ್ಪಾಯುಷಿಗಳು. ಸೊ ಇವಾಗ ನಾವು ಅಷ್ಟು ಕಡಿಮೆ ಆಯಸ್ಸನ್ನ ಇಟ್ಕೊಂಡು ನಾವು ಇಷ್ಟನ್ನೆಲ್ಲ ನಾವು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ನಮ್ಗೆ ಸಮಯವೇ ಇಲ್ಲ. ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಸೂತ ಮುನಿಗಳಿಗೆ ಇಲ್ಲಿ ಅವರು ದಯವಿಟ್ಟು ವಿವರಿಸಿ ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ. ಏನ್ ಮಾಡ್ಕೋತಾ ಇದಾರೆ? ಈ ಧರ್ಮ ಗ್ರಂಥಗಳ ಸಾರಾಂಶವನ್ನ ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನ ದಯವಿಟ್ಟು ವಿವರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಬರೇ ಸಾರ ಮಾತ್ರ ನಮ್ಗೆ ಹೇಳಿ, ಎಲ್ಲ ಧರ್ಮಗಳ ಸಾರಾಂಶವನ್ನ ಮಾತ್ರ ಹೇಳಿ ಅದು ಜೀವಿಗಳ ಕಲ್ಯಾಣಕ್ಕೆ ಇರ್ಬೇಕಾಗುತ್ತೆ. ನಾವು ಬರೇ ನಮ್ಮ ಭೌತಿಕ ತೃಪ್ತಿಯನ್ನ ಅಂದ್ರೆ ಇಂದ್ರಿಯ ತೃಪ್ತಿಯನ್ನ ಪಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ಕೊಡ್ಬೇಡಿ. ಸೊ ನಮ್ಗೆ ಜೀವಿಗಳ ಕಲ್ಯಾಣಕ್ಕಾಗಿ ನೀವು ಈ ಧರ್ಮ ಗ್ರಂಥಗಳ ಸಾರಾಂಶವನ್ನ ನಮ್ಗೆ ದಯವಿಟ್ಟು ವಿವರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಂತಹ ಉಪದೇಶ ಏನ್ ಮಾಡುತ್ತೆ? ಇಂಥ ಉಪದೇಶಗಳಿಂದ ಹೃದಯಗಳು ಸಂಪೂರ್ಣ ತೃಪ್ತಿಯನ್ನ ಹೊಂದಬಲ್ಲವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಆಚಾರ್ಯರು ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನಾವ್ ಇವಾಗ ದುಂಬಿನ ನಾವು ನೋಡಿದೀವಿ ಅಲ್ವಾ. ಸೊ ದುಂಬಿ ಏನ್ ಮಾಡುತ್ತೆ? ಎಷ್ಟೊಂದು ಹೂಗಳನ್ನ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಅದು ಆರ್ತಾ ಇರುತ್ತೆ. ಅದು ಆರ್ಬೇಕಾದ್ರೆ ಅದು ಇಡೀ ಆ ಪೊದೆಯನ್ನೇ ಎತ್ಕೊಂಡು ಹೋಗೋದಿಲ್ಲ ಅಲ್ವಾ. ಅದು ಏನ್ ಮಾಡುತ್ತೆ? ಬರೇ ಅಲ್ಲಿರುವ ಮಕರಂದವನ್ನ ಮಾತ್ರ ಇರುತ್ತೆ, ಅಲ್ಲಿರುವ ಸಾರವನ್ನ ಮಾತ್ರ, ಆ ಹೂವಿನ ಸಾರವನ್ನ ಮಾತ್ರ ಇರುತ್ತೆ. ಅದೇ ತರನೇ ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಗೆ ಧರ್ಮ ಗ್ರಂಥಗಳ ಸಾರವನ್ನ ಮಾತ್ರ ಹೇಳಿ, ನಮ್ಗೆ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಮುಖ್ಯವಾಗಿ ನಾವು ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. 12ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ.
ಸೂತ ಜಾನಾಸಿ ಭದ್ರಂತೆ ಭಗವಾನ್. ಮತ್ತೆ ನಾನು ಇನ್ನೊಂದು ಹೇಳ್ಬೇಕಾಗಿತ್ತು, ಇದು ಎರಡನೇ ಪ್ರಶ್ನೆ. ಸೊ ಇಲ್ಲಿ ಏನ್ ಪ್ರಶ್ನೆನ ಕೇಳ್ತಾ ಇದ್ದಾರೆ, ಈ ಧರ್ಮ ಗ್ರಂಥಗಳ ಸಾರಾಂಶವನ್ನ ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನ ದಯವಿಟ್ಟು ವಿವರಿಸಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಮೊದಲನೇ ಪ್ರಶ್ನೆ ಏನಂತ ಕೇಳಿದ್ರು, ಯಾರಾದ್ರೂ ಹೇಳ್ತೀರಾ? ಋಷಿಗಳ ಜನಸಾಮಾನ್ಯರಿಗೆ ಸಂಪೂರ್ಣವಾದ ಶ್ರೇಯಸ್ಸನ್ನು ಕೊಡುವುದು ಯಾವುದು? ಯಾವುದು ಶುಭಕರ? ಮಾನವರಿಗೆ ಮೂಲಭೂತವಾಗಿ ಯಾವುದು ಶುಭಕರ? ಯಾವುದು ಶ್ರೇಯಸ್ಕರ? ಮಾನವನಿಗೆ ಮೂಲಭೂತವಾಗಿ ಯಾವುದು ಶ್ರೇಯಸ್ಕರ ಅಥವಾ ಶುಭಕರ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದು ಎರಡನೇ ಪ್ರಶ್ನೆ. ಎಲ್ಲ ಧರ್ಮ ಗ್ರಂಥಗಳ ಸಾರಾಂಶವನ್ನ ಜೀವಿಗಳ ಕಲ್ಯಾಣಕ್ಕಾಗಿ ದಯವಿಟ್ಟು ವಿವರಿಸಿ ಅಂತ ಹೇಳ್ಬಿಟ್ಟು ಇದು ಎರಡನೇ ಪ್ರಶ್ನೆ. ಸೊ ನೀವು ಅದನ್ನ ಶಾರ್ಟ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಧರ್ಮ ಗ್ರಂಥಗಳ ಸಾರಾಂಶವನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ಎರಡನೇ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ಶ್ಲೋಕ 12ರಲ್ಲಿ ಏನ್ ಹೇಳ್ತಾರೆ ನೋಡೋಣಂತೆ. ಇದು ಮೂರನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಈ ಶ್ಲೋಕ 12ರಲ್ಲಿ. ಸೂತ ಜಾನಾಸಿ ಭದ್ರಂತೆ ಭಗವಾನ್ ಸಾತ್ವತಾಂ ಪತಿಃ ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ. ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆ ಏನಂತ ನೋಡೋಣಂತೆ. ಎಲೈ ಸೂತ ಮುನಿಗಳೇ, ಸರ್ವಾನುಗ್ರಹವು ನಿಮ್ಮ ಮೇಲೆ ಕೃಪೆಗೈಯಲಿ. ದೇವೋತ್ತಮ ಪುರುಷನು ಯಾವ ಉದ್ದೇಶದಿಂದ ದೇವಕಿಯ ಗರ್ಭದಲ್ಲಿ ವಸುದೇವನ ಪುತ್ರನಾಗಿ ಆವಿರ್ಭವಿಸಿದನು ಎಂಬುದನ್ನು ನೀವು ಬಲ್ಲಿರಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಉದ್ದೇಶದಿಂದ ದೇವಕಿಯ ಗರ್ಭದಲ್ಲಿ ವಸುದೇವ ಪುತ್ರನಾಗಿ ಅವರು ಆವಿರ್ಭವಿಸ್ತಾರೆ ಅದನ್ನ ನೀವು ಬಲ್ಲಿರಿ, ಅದನ್ನ ನಮ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು ಅವರು ಮೂರನೇ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ಶ್ಲೋಕ 9ರಲ್ಲಿ ಒಂದನೇ ಪ್ರಶ್ನೆನ ಕೇಳಿದ್ದಾರೆ. ಸೊ ಶ್ಲೋಕ 11ರಲ್ಲಿ ಅವರು ಎರಡನೇ ಪ್ರಶ್ನೆಯನ್ನ, ಶ್ಲೋಕ 12ರಲ್ಲಿ ಅವರು ಮೂರನೇ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ಸೊ ದೇವೋತ್ತಮ ಪರಮಪುರುಷನು ಯಾವ ಉದ್ದೇಶದಿಂದ ದೇವಕಿಯ ಗರ್ಭದಲ್ಲಿ ವಸುದೇವನ ಪುತ್ರನಾಗಿ ಆವಿರ್ಭವಿಸಿದನು, ಇದು ಮೂರನೇ ಪ್ರಶ್ನೆ. ಸೊ ಇಲ್ಲಿ ನಮ್ಗೆ ಒಂದು ಪದವನ್ನ ನಾವಿಲ್ಲಿ ನೋಡ್ತಾ ಇದೀವಿ, ಸಾತ್ವತಾಂ ಅಲ್ವಾ. ನಾವಿವಾಗ ಭೀಷ್ಮ ಸ್ತುತಿಯಲ್ಲೂ ಸಹ ನಾವು ಅದನ್ನ ಕೇಳಿದೀವಿ ಅಲ್ವಾ, ಸಾತ್ವತಾಂ ಪುಂಗವೇ ಅಂತ ಹೇಳ್ಬಿಟ್ಟು ಬರುತ್ತೆ ಅಲ್ವಾ. ಸೊ ಸಾತ್ವತಾಂ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರೆ ಅಂತಂದ್ರೆ, ಯಾರು ಪರಮ ಸತ್ಯದ ಸೇವಕರಾಗಿರ್ತಾರೋ ಅವ್ರನ್ನ ಸಾತ್ವತಾಂ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾರೆ ನೋಡಿ. ಶುದ್ಧ ಭಕ್ತರು ಅಂತಂದ್ರೆ ಭಗವಂತನ ಅಂದ್ರೆ ಪರಮ ಸತ್ಯದ ಸೇವಕರಾಗಿರೋರನ್ನ ಸಾತ್ವತ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಇವಾಗ ಭಗವಂತ ಅಂದ್ರೆ ನಮಗ್ ಗೊತ್ತಿದೆ, ಭಗವಂತ ಅಂದ್ರೆ ಯಾರು? ಷಡ್ ಐಶ್ವರ್ಯಗಳನ್ನ ಯಾರು ಹೊಂದಿದಾರೋ ಅವ್ರನ್ನ ಭಗವಂತ ಅಂತ ಕರೀತಾರೆ. ಸೊ ಅವರು ಸತ್ ಅಂದ್ರೆ ಅವರು ಪರಮ ಸತ್ಯ ಅಲ್ವಾ, ಸತ್ ಚಿತ್ ಆನಂದ ಸ್ವರೂಪಿ, ಅವ್ರನ್ನ ಸತ್ ಅಂತ ಕರೀತಾರೆ. ಯಾರು ಈ ಪರಮ ಸತ್ಯದ ಸೇವಕರಾಗಿರ್ತಾರೋ ಅಂತಹ ವ್ಯಕ್ತಿಗಳನ್ನ ಸಾತ್ವತರು ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಮತ್ತೆ ಇನ್ನೊಂದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಸರ್ವಾನುಗ್ರಹವು ನಿಮ್ಮ ಮೇಲೆ ಕೃಪೆಗೈಯಲಿ ಅಂತ ಹೇಳ್ತಾರೆ ನೋಡಿ. ಅವ್ರಿಗೆ ಅವರು ಶುಭವನ್ನ ಹಾರೈಕೆ ಮಾಡ್ತಾ ಇದಾರೆ, ಎಲ್ಲ ಅನುಗ್ರಹವು ನಿಮ್ ಮೇಲೆ ಆಗ್ಲಿ ಉಂಟಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ನಮ್ಗೆ ಈ ಶ್ಲೋಕ ನಮ್ಗೆ ಏನ್ ತಿಳಿಸಿಕೊಡುತ್ತೆ ಅಂತಂದ್ರೆ, ಆ ಶ್ರೋತೃಗಳು ಅಂತಂದ್ರೆ ಆ ಎಲ್ಲ ಋಷಿಗಳು, ಶೌನಕಾದಿ ಋಷಿಗಳು ಎಷ್ಟು ಕಾತುರರಾಗಿದ್ದಾರೆ ಆ ಭಗವಂತನ ಬಗ್ಗೆ ಕೇಳಲಿಕ್ಕೆ ಅನ್ನೋದನ್ನ ನಮ್ಗೆ ಈ ಶ್ಲೋಕ ತಿಳಿಸಿಕೊಡ್ತಾ ಇದೆ. ಶ್ಲೋಕ 13. ಸೊ ಇದ್ರಲ್ಲೂ ಸಹ ನಾವು ಆ ಎಲ್ಲ ಋಷಿ ಮುನಿಗಳು ಎಷ್ಟು ಕಾತರರಾಗಿದ್ದಾರೆ ಭಗವಂತನ ಬಗ್ಗೆ ತಿಳ್ಕೊಳ್ಲಿಕ್ಕೆ ಅನ್ನೋದನ್ನ ನಾವು ಇಲ್ಲಿ ತಿಳಿತಾ ಇದೀವಿ. ತನ್ನ ಶುಶ್ರೂಷಮಾಣಾನಂ ಅರ್ಹಸ್ಯಂಗಾನುವರ್ಣಿತುಂ ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ. ಎಲೈ ಸೂತ ಮುನಿಗಳೇ, ದೇವೋತ್ತಮ ಪುರುಷನನ್ನು ಹಾಗೂ ಅವನ ಅವತಾರಗಳನ್ನು ತಿಳಿಯಲು ನಾವು ಕಾತರರಾಗಿದ್ದೇವೆ. ಪೂರ್ವಾಚಾರ್ಯರ ಈ ಉಪದೇಶಗಳನ್ನ ನಮಗೆ ವಿವರಿಸಿ. ಆ ಉಪದೇಶಗಳ ವಾಚನದಿಂದ ಹಾಗೂ ಶ್ರವಣದಿಂದ ಪ್ರತಿಯೊಬ್ಬರೂ ಉದ್ಧಾರವಾಗುವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮೊದ್ಲು ಇವಾಗ ನಾವಿಲ್ಲಿ ಏನ್ ತಿಳ್ಕೊಂಡ್ವಿ, ಜನ್ಮದ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ. ಭಗವಂತನ ಜನ್ಮದ ಬಗ್ಗೆ ಕೇಳ್ತಾ ಇದ್ದಾರೆ. ನಮ್ಗೆ ಭಗವದ್ಗೀತೆಯಲ್ಲಿ ನಾವೇನಂತ ತಿಳ್ಕೊಂಡಿದ್ವಿ ನಾವು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಲ್ವಾ. ಇಲ್ಲೂ ಸಹ ಅದನ್ನೇ ಕೇಳ್ತಾ ಇರೋದು ಇಲ್ಲಿ ಶೌನಕಾದಿ ಋಷಿಗಳು ಭಗವಂತನ ಜನ್ಮವನ್ನ ಮತ್ತೆ ಅವ್ರ ಕರ್ಮವನ್ನ ಅವರು ಕೇಳ್ತಾ ಇದಾರೆ, ನಮ್ಗೆ ವಿವರಿಸಿ ಅಂತ ಹೇಳ್ಬಿಟ್ಟು ಅವರು ಸೂತ ಗೋಸ್ವಾಮಿ ಅವ್ರಿಗೆ ಕೇಳ್ತಾ ಇದಾರೆ. ನಾವು ಜನ್ಮ ಕರ್ಮವನ್ನ ತಿಳ್ಕೊಂಡ್ರೆ ಏನಾಗತ್ತೆ, ನಮ್ಗೆ ಮತ್ತೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ ಅಲ್ವಾ. ಸೊ ಭಗವಂತನ ದಿವ್ಯ ಜನ್ಮ ಕರ್ಮಗಳನ್ನ ನಾವು ತಿಳ್ಕೊಂಡ್ರೆ ಆ ಜನ್ಮದ ಕುರಿತಾಗಿ ಅವರು ಮೂರನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮತ್ತೆ ಕರ್ಮದ ಕುರಿತಾಗಿ 4ನೇ ಪ್ರಶ್ನೆಯನ್ನ ಅವರು ಹೇಳ್ತಾ ಇದ್ದಾರೆ. ಸೊ 13ನೇ ಶ್ಲೋಕದಲ್ಲಿ ಅವ್ರು ಏನ್ ಹೇಳಿದ್ರು, ದೇವೋತ್ತಮ ಪುರುಷನನ್ನು ಹಾಗೂ ಅವನ ಅವತಾರಗಳನ್ನು ತಿಳಿಯಲು ನಾವು ಕಾತರರಾಗಿದ್ದೇವೆ.
ಪೂರ್ವಾಚಾರ್ಯರ ಆ ಉಪದೇಶಗಳನ್ನ ನಮಗೆ ವಿವರಿಸಿ. ಆ ಉಪದೇಶಗಳ ವಾಚನದಿಂದ, ಶ್ರವಣದಿಂದ ಪ್ರತಿಯೊಬ್ಬರು ಉದ್ಧಾರವಾಗುವರು ಅಲ್ವಾ. ಸೇಮ್ ಆ ಭಗವದ್ಗೀತಾ ಶ್ಲೋಕಕ್ಕೆ ಇದು ಸೇಮ್ ಮೀನಿಂಗ್ ಅನ್ನ ಇದು ಕೊಡ್ತಾ ಇದೆ. ಸೊ ಇಲ್ಲಿ ಭಾವಾರ್ಥದಲ್ಲಿ ನಮ್ಗೆ ಇಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ ಪ್ರೇಕ್ಷಕರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇವಾಗ ವಾಚನಕಾರರು ಅಂದ್ರೆ ಯಾರು ಪ್ರವಚನ ಮಾಡ್ತಾರೋ ಅವ್ರು ಹೇಗಿರ್ತಾರೆ, ಅವರ ಗುಣಲಕ್ಷಣಗಳನ್ನು ನಮ್ಗೆ ಮೊದಲ 3 ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಈಗ ಪ್ರೇಕ್ಷಕರು ಯಾವ ತರ ಇರ್ಬೇಕಂತಂದ್ರೆ ಅವರು ಶ್ರವಣ ಮಾಡ್ಲಿಕ್ಕೆ ಅವರು ಕಾತರರಾಗಿರ್ಬೇಕು ನೋಡಿ. ಅವರು ಶ್ರವಣ ಮಾಡ್ಲಿಕ್ಕೆ ಕಾತರರಾಗಿರ್ಬೇಕು, ಮತ್ತೆ ಅಂತಹ ಪ್ರಾಮಾಣಿಕ ಇಚ್ಛೆಯನ್ನ ಹೊಂದಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣಕಾರರ ಬಗ್ಗೆನೂ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇವಾಗ ನೈಮಿಷಾರಣ್ಯದ ಋಷಿಗಳು ಯಾವ ತರ ಇದ್ದಾರೆ, ಅವ್ರೂ ಸಹ ಸತ್ಯಾಕಾಂಕ್ಷಿಗಳು. ಪರಮ ಸತ್ಯನ ಬಗ್ಗೆ ತಿಳ್ಕೋಬೇಕು ಅಂತ ಅವ್ರಿಗೆ ಆಸೆ ಇದೆ. ಈ ಭೌತಿಕ ಪ್ರಪಂಚದಲ್ಲಿರುವ ಈ ಇಂದ್ರಿಯ ಭೋಗಗಳ ಬಗ್ಗೆ ಅವ್ರಿಗೆ ತಿಳ್ಕೋಬೇಕು ಅಂತ ಆಸೆ ಇಲ್ಲ. ಅವರು ಸತ್ಯಾಕಾಂಕ್ಷಿಗಳು ಮತ್ತೆ ಪ್ರಾಮಾಣಿಕರು. ಸೊ ಇವಾಗ ಅಲ್ಲಿರುವ ಶ್ರೋತೃಗಳು ಸಹ ಇಲ್ಲಿ ಏನು ಉನ್ನತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ 14ನೇ ಶ್ಲೋಕದಲ್ಲಿ ಇಲ್ಲಿ ನಮ್ಗೆ ಆ ಕೃಷ್ಣನ ನಾಮದ ಮಹಿಮೆ ಬಗ್ಗೆ ಶೌನಕಾದಿ ಋಷಿಗಳು ನಮ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ. ಸೊ ಕೃಷ್ಣನ ನಾಮದ ಮಹಿಮೆ ಏನಂತ ಹೇಳ್ಬಿಟ್ಟು ನಾವು ಈ 14ನೇ ಶ್ಲೋಕದಲ್ಲಿ ತಿಳ್ಕೊತಾ ಇದೀವಿ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ ಯದ್ವಿಭೇತಿ ಸ್ವಯಂ ಭಯಂ. ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನನ ಮರಣದ ಜಟಿಲ ಚಕ್ರದಲ್ಲಿ ಸಿಲುಕಿ ಬಿದ್ದ ಜೀವಿಗಳು ಅಪ್ರಜ್ಞಾಪೂರ್ವಕವಾಗಿಯಾದರೂ ಶ್ರೀಕೃಷ್ಣ ನಾಮವನ್ನ ಸಂಕೀರ್ತನೆ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಈಗ ಕೃಷ್ಣನ ನಾಮದ ಮಹಿಮೆಯನ್ನ 14ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ನೋಡಿರೋ ಹಾಗೇನೆ ಕಂಸ, ರಾವಣ, ಹಿರಣ್ಯಕಶಿಪು ಅವರೆಲ್ಲ ಎಷ್ಟು ಶಾಲಿ ಅಸುರರು ಅಲ್ವಾ. ಅವ್ರು ಯಾರನ್ನೋ ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಅವ್ರು ಯಾರು ಒಪ್ಕೋತಾ ಇರ್ಲಿಲ್ಲ. ಆದ್ರೆ ಕೊನೆಗೆ ಅವ್ರಿಗೆ ಏನಾಯ್ತು ಅಲ್ವಾ, ಅವರು ಭಗವಂತನ ಆ ರೋಷಾವೇಶಕ್ಕೆ ಅವರು ನಡುಗಿ ಹೋಗ್ತಾರೆ. ಅವರು ಜೀವವನ್ನೇ ಅವ್ರು ಕಳ್ಕೋಬೇಕಾಗತ್ತೆ. ಸೊ ಇವಾಗ ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣ ನಾಮದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಕೃಷ್ಣನಿಗೂ ಕೃಷ್ಣ ನಾಮಕ್ಕೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ನಮಗೆ ಶ್ರೀ ಶಿಕ್ಷಾಷ್ಟಕದಲ್ಲೂ ಸಹ ಒಂದು ಶ್ಲೋಕ ಬರುತ್ತೆ ಅಲ್ವಾ. ಯಾರಾದ್ರೂ ಹೇಳ್ತೀರಾ ಆ ಶ್ಲೋಕ ಯಾವುದು ಅಂತ ಹೇಳ್ಬಿಟ್ಟು? ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮಿದೃಶಂ ಇಹ ಜನಿನಾನುರಾಗ ಅಲ್ವಾ. ಭಗವಂತ ಏನ್ ಮಾಡಿದ್ದಾರೆ, ಅವರು ತನ್ನೆಲ್ಲ ಶಕ್ತಿಯನ್ನ ಅವರು ತನ್ನ ಹೆಸರಲ್ಲಿ ಇಟ್ಟಿದ್ದಾರೆ ಅಲ್ವಾ. ಎಷ್ಟೊಂದು ಹೆಸರುಗಳಿದೆ ಭಗವಂತನಿಗೆ. ಆ ಹೆಸರುಗಳಲ್ಲಿ ತನ್ನೆಲ್ಲ ಶಕ್ತಿಯನ್ನ ಇಟ್ಟಿದ್ದಾರೆ. ಮತ್ತೆ ಅವರು ಆ ಹೆಸರುಗಳನ್ನ ನಾವು ಉಚ್ಚರಿಸ್ಲಿಕ್ಕೆ ಯಾವುದೇ ಒಂದು ನಿಯಮಗಳನ್ನು ಇಟ್ಟಿಲ್ಲ. ಅವರು ಕಠಿಣವಾದ ನಿಯಮಗಳನ್ನ ಇಟ್ಟಿಲ್ಲ. ಆದ್ರೆ ದುರ್ದೈವ ಅಂದ್ರೆ ಏನು ಅಂತಂದ್ರೆ ನಮ್ಗೆ ಅದ್ರ ಮೇಲೆ ರುಚಿನೇ ಇಲ್ಲ. ಭಗವಂತನ ನಾಮದ ಮೇಲೆ ನಮ್ ಯಾರಿಗೂ ರುಚಿನೇ ಇಲ್ಲ. ಅದು ದುರ್ದೈವವೇ ಸರಿ ಅಂತ ಹೇಳ್ಬಿಟ್ಟು ಶ್ರೀ ಶಿಕ್ಷಾಷ್ಟಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭೀತಿಯ ಮೂರ್ತ ರೂಪವು ಶ್ರೀಕೃಷ್ಣ ನಾಮಕ್ಕೆ ಹೆದರುತ್ತದೆ. ಶ್ರೀಕೃಷ್ಣನ ನಾಮವು ಕೃಷ್ಣನಿಗಿಂತ ಭಿನ್ನವಲ್ಲ ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಶ್ರೀಕೃಷ್ಣನ ಹೆಸರು ಶ್ರೀಕೃಷ್ಣನಷ್ಟೇ ಶಕ್ತಿಯುತವಾದದ್ದು. ಎರಡರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾರು ಬೇಕಾದರೂ ಎಂತಹ ಘೋರ ಅಪಾಯ ಆಪತ್ಕಾಲದಲ್ಲೂ ಶ್ರೀಕೃಷ್ಣನ ದಿವ್ಯ ನಾಮವನ್ನು ಅಪ್ರಜ್ಞಾಪೂರ್ವಕವಾಗಿ ಅಂದ್ರೆ ನಮ್ಗೆ ಅದ್ರ ಮೇಲೆ ನಾವು ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಜ್ಞೆ ಇಲ್ದಲೇ ಇದ್ರುನು ಅಪ್ರಜ್ಞಾಪೂರ್ವಕವಾಗಿ ನಾವು ಅಥವಾ ಯಾವ್ದಾದ್ರು ಒಂದು ಸಾಂದರ್ಭಿಕ ಒತ್ತಡಗಳಿಂದಾಗ್ಲೂ ಉಚ್ಚರಿಸಿದಾಗ ಅದರ ಮೂಲಕ ನಾವು ಜನನ ಮರಣಗಳ ಜಾಲದಿಂದ ಮುಕ್ತಿ ಪಡಿಬಹುದು ಅಲ್ವಾ. ಉದಾಹರಣೆ ಯಾರು ನಮ್ಗೆ ಜ್ಞಾಪಕ ಬರ್ತಾರೆ ಈ ಪದ ಅಂದ್ರೆ ಈ ಸೆಂಟೆನ್ಸ್ ಅನ್ನ ನಾವು ಕೇಳಿಸ್ಕೊಂಡ್ರೆ, ಅಪ್ರಜ್ಞಾಪೂರ್ವಕವಾಗಿ ಅಥವಾ ಸಾಂದರ್ಭಿಕ ಒತ್ತಡಗಳಿಂದ ಅಜಮಿಳ ಅವರು ನಾರಾಯಣ ಅಂತ ಹೇಳ್ಬಿಟ್ಟು ತನ್ನ ಮಗನನ್ನ ಅವರು ಕೂಗ್ತಾರೆ ಹೊರತು ಅವರು ಭಗವಂತನನ್ನ ಅವರು ಕೂಗ್ಬೇಕು ಅಂತ ಹೇಳ್ಬಿಟ್ಟು ಕೂಗೋದಿಲ್ಲ ಅಲ್ವಾ. ಆದ್ರೂ ಸಹ ಅವರು ತನ್ನೆಲ್ಲ ಪಾಪಗಳಿಂದ ಅವರು ಮುಕ್ತರಾಗ್ತಾರೆ ಅಲ್ವಾ. ಅವ್ರಿಗೆ 2ನೇ ಚಾನ್ಸ್ ಸಿಗುತ್ತೆ. ಆ 2ನೇ ಚಾನ್ಸ್ ಅಲ್ಲಿ ಅವರು ಭಗವಂತನ ಭಕ್ತಿಯನ್ನ ಮಾಡಿ ಅವರು ಅದೇ ಜನ್ಮದಲ್ಲಿ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಲ್ವಾ. ಇಲ್ಲಿ ಈ 14ನೇ ಶ್ಲೋಕದಲ್ಲಿ ನಾಮದ ಮಹಿಮೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈಗ 15ನೇ ಶ್ಲೋಕದಲ್ಲಿ ನೋಡೋಣಂತೆ. ಇಲ್ಲಿ 15ನೇ ಶ್ಲೋಕದಲ್ಲಿ ಕೃಷ್ಣ ಭಕ್ತರ ಮಹಿಮೆಯನ್ನ ಶೌನಕಾದಿ ಋಷಿಗಳು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ನಾಮದ ಮಹಿಮೆ ಆಯ್ತು. ಈಗ ಕೃಷ್ಣನ ಭಕ್ತರು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯತ್ಪಾದ ಸಂಶ್ರಯಾಃ ಸೂತ ಮುನಯಃ ಪ್ರಶಮಾಯನಾಃ ಸದ್ಯ ಪುನಂ ತ್ಯುಪಸ್ಪೃಷ್ಟಾಃ
ಸ್ವದ್ಯುನ್ಯಾಪೋ ಅನುಸೇವಯ. ಎಲೈ ಸೂತ ಮುನಿಗಳೇ, ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತತ್ಕ್ಷಣವೇ ಪವಿತ್ರಗೊಳಿಸಬಲ್ಲರು. ಆದರೆ ಗಂಗಾಜಲ ಸುದೀರ್ಘ ಬಳಕೆಯ ನಂತರವೇ ಪವಿತ್ರಗೊಳಿಸುವುದು ಅಂತ ಹೇಳ್ಬಿಟ್ಟು ಈಗ ಶುದ್ಧ ಭಕ್ತರ ಮಹಿಮೆನ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಗಂಗಾಜಲಕ್ಕೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಗಂಗಾಜಲನು ಸಹ ಭಗವಂತನ ಪಾದ ಕಮಲಗಳಿಂದ ಬಂದಿರುವಂತದ್ದು. ಆದ್ರೆ ನಾವು ನಮ್ಮ ಪಾಪಗಳನ್ನೆಲ್ಲ ನಾವು ಹೋಗ್ಲಾಡ್ಸ್ಕೋಬೇಕಂತಂದ್ರೆ ಗಂಗಾಜಲದಲ್ಲಿ ನಾವು ಹಲವಾರು ಬಾರಿ ನಾವು ಮುಳುಗಿ ಎದ್ದೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಆ ಭಗವಂತನ ಶುದ್ಧ ಭಕ್ತರ ಪಾದ ಕಮಲಗಳಲ್ಲಿ ನಾವು ಆಶ್ರಯವನ್ನ ಪಡೆದ್ರೆ ತತ್ಕ್ಷಣವೇ ಅವರನ್ನ ಪವಿತ್ರಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಋಷಿವರ್ಣಿರು ತಮ್ಮೊಡನೆ ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನ ತಕ್ಷಣವೇ ಪವಿತ್ರಗೊಳಿಸಬಲ್ಲರು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಅವರ ಶಕ್ತಿ ಅಂತ ಹೇಳ್ಬಿಟ್ಟು ಶುದ್ಧ ಭಕ್ತರ ಆ ಮಹಿಮೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಪದಗಳನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪ್ರಭುಪಾದರು. ಇವೆರಡು ಪದಗಳು ನಾವ್ ಯಾವಾಗ್ಲೂ ಉಪಯೋಗಿಸ್ತೀವಿ, ಪ್ರಭುಪಾದ ವಿಷ್ಣುಪಾದ. ಇದರ ಅರ್ಥ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ ನಾವು ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯನ ಪಡಿಬೇಕು ಅಲ್ವಾ. ಹಾಗಾದ್ರೆ ಹೇಗೆ ಅದು ನಾವು ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡೆಯೋದು ಅಂತಂದ್ರೆ ನಾವು ಭಗವಂತನ ಶುದ್ಧ ಭಕ್ತರ ಪಾದ ಕಮಲಗಳ ಆಶ್ರಯವನ್ನ ಪಡಿಬೇಕಾಗತ್ತೆ ಅಲ್ವಾ. ಯಾಕಂತಂದ್ರೆ ಭಗವಂತನ ಶುದ್ಧ ಭಕ್ತರು ಭಗವಂತನನ್ನೇ ಪ್ರತಿನಿಧಿಸ್ತಾರೆ ಅಲ್ವಾ. ಸೊ ಇವಾಗ ಇಲ್ಲಿ 2 ಪದಗಳ ಅರ್ಥ ಏನು ಅಂತಂದ್ರೆ ಪ್ರಭುಪಾದ ಮತ್ತೆ ವಿಷ್ಣುಪಾದ ಅಂತಂದ್ರೆ ಯಾರು ಶುದ್ಧ ಭಕ್ತರು ತಮ್ಮ ಸೇವೆಯೇ ತಮ್ಮ ಏಕೈಕ ಕರ್ತವ್ಯ ಅಂತ ಭಾವಿಸಿರ್ತಾರೋ ಅಂತಹ ಪರಿಶುದ್ಧ ಭಕ್ತರನ್ನ ಪ್ರಭುಪಾದ ಅಥವಾ ವಿಷ್ಣುಪಾದ ಎಂಬ ಹೆಸರುಗಳಿಂದ ಗೌರವಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದ ಅಂತಂದ್ರೆ ಅರ್ಥ ಏನು? ಸೊ ಸೇವೆಯೇ ತಮ್ಮ ಏಕೈಕ ಕರ್ತವ್ಯ ಎಂದು ಭಾವಿಸಿರುವ ಪರಿಶುದ್ಧ ಭಕ್ತರನ್ನ ಪ್ರಭುಪಾದ ಅಥವಾ ವಿಷ್ಣುಪಾದ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ, ಅಂದ್ರೆ ಗೌರವಿಸಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 16ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಸೊ 16ನೇ ಶ್ಲೋಕದಲ್ಲಿ ಈಗ ಭಗವಂತನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಬಗ್ಗೆ ಕೇಳಿದ್ರೆ, ನಾವು ಶ್ರವಣವನ್ನ ಮಾಡಿದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಿಂದ ನಾವು ಪಾರಾಗಬಹುದು ಅಂತ ಹೇಳ್ಬಿಟ್ಟು ಆ ಭಗವಂತನ ಪುಣ್ಯಕರ ಮಹಾತ್ಮೆಯನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈ 16ನೇ ಶ್ಲೋಕದಲ್ಲಿ. ಹೋವಾ ಭಗವತಸ್ತಸ್ಯ ಪುಣ್ಯ ಶ್ಲೋಕೇಡ್ಯ ಕರ್ಮಣಃ ಶುದ್ಧಿ ಕಾಮೋ ನ ಶೃಣುಯಾದೃಶ್ಯ ಕಲಿಮಲಾಪಹಂ. ಕಲಹ ಯುಗದ ಪಾಪಗಳಿಂದ ಮುಕ್ತಿ ಬಯಸುವ ಯಾರು ತಾನೇ ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನ ಕೇಳಲಿಚ್ಛಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನ ಕೇಳಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ? ಈ ಕಲಹ ಯುಗದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಯಾರು ಅರ್ಥಕೊಂಡೋರು, ಯಾರ್ ತಾನೇ ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನ ಕೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಕಲಿಯುಗದ ವೈಪರೀತ್ಯಗಳ ಬಗ್ಗೆ, ಕಲಿಯುಗದ ಜನರ ಜೀವನದ ಬಗ್ಗೆ, ಅವರ ಭಾವನೆಗಳ ಬಗ್ಗೆ, ಮನಸ್ಥಿತಿಯ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿದೀವಿ. ಸೊ ಇಲ್ಲಿ ಮತ್ತೆ ನಾವು ಅದ್ರ ಬಗ್ಗೆ ಏನು ತಿಳ್ಕೊತಾ ಇಲ್ಲ. ಸೊ ಇಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ ಇವಾಗ ನಮ್ಮ ಏನು ನಾಯಕರು, ಆ ರಾಜಕೀಯ ನಾಯಕರು ಏನಿದ್ದಾರೆ ಅವರು ಶಾಂತಿಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಅವರ ಇಚ್ಛೆನೂ ಸಹ ಅದೇನೇ ಆಗಿದೆ. ಅವರ ಇಚ್ಛೆನೂ ಸಹ ಒಳ್ಳೇದೇ ಇದೆ. ಅವರೆಲ್ಲರೂ ಸಹ ಹಲವಾರು ಮಾರ್ಗೋಪಾಯಗಳನ್ನ ಅವರು ಹುಡುಕ್ತಾ ಇದ್ದಾರೆ. ಯಾವುದೇ ಒಂದು ಮಾರ್ಗೋಪಾಯಗಳನ್ನ ಅವರು ಆಯೋಜಿಸಿದ್ರು ಸಹ ಅದರಿಂದ ಅವ್ರಿಗೆ ಆ ಉತ್ತಮ ಫಲಿತಾಂಶ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ. ಸೊ ನಾವು ದೇವೋತ್ತಮ ಪರಮ ಪುರುಷನನ್ನ ನಾವು ಅನುಸರಿಸಿದ್ರೆ ಅಷ್ಟೇನೆ ಅದು ನಮ್ಗೆ ಶಾಂತಿಯನ್ನ ತಂದ್ಕೊಡುತ್ತೆ. ನಾವು ದೇವೋತ್ತಮ ಪರಮ ಪುರುಷನನ್ನ ನಾವು ಕೇಂದ್ರೀಕೃತವಾಗಿ ಇಟ್ಕೊಂಡ್ರೆ ಮಾತ್ರನೇ ನಮ್ಮ ಇಡೀ ವಿಶ್ವಕ್ಕೆ ಶಾಂತಿ ಸಿಗುತ್ತೆ ಅಂತ ಬಿಟ್ಟು ಅವ್ರು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಪ್ರಭುಪಾದರು, ನಮ್ಗೆ ಶಾಂತಿ ಅಂತ ಬೇಕಿದೆ ಅಂತಂತಂದ್ರೆ ನಾವು ಪರಮ ಪುರುಷನನ್ನ ಅರ್ಥ ಮಾಡಿಕೊಳ್ಳುವ ಅರಿವಿನ ಮಾರ್ಗವನ್ನ ನಾವು ನಾವು ಅದನ್ನ ಹುಡುಕಿ ನಾವು ಅದನ್ನ ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 17ನೇ ಶ್ಲೋಕದಲ್ಲಿ ಭಗವಂತನ ಕರ್ಮಗಳ ಬಗ್ಗೆ ನಮ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೂತ ಗೋಸ್ವಾಮಿಗಳಿಗೆ ಶೌನಕಾದಿ ಋಷಿಗಳು ಕೇಳ್ತಾ ಇದ್ದಾರೆ. ತಸ್ಯ ಕರ್ಮಾಣ್ಯುಧಾರಾಣಿ ಪರಿಗೀತಾನಿ ಸೂರಿಭಿಃ ಬ್ರೂಹಿ ನ ಶ್ರದ್ಧಾನಾನಾಂ ಲೀಲೆಯಾ ದದತಃ ಕಲಾಹ. ನೋಡಿ ಇಲ್ಲಿ ಕರ್ಮಾಣ್ಯುಧಾರಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಭಗವಂತನ ದಿವ್ಯ ಕಾರ್ಯಗಳನ್ನ ನಮ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವನ ದಿವ್ಯ ಕ್ರಿಯೆಗಳು ಉದಾರವೂ ಕೃಪಾಪೂರ್ಣವೂ ಆಗಿವೆ,
ನಾರದರಂತಹ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನ ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸಗಳನ್ನ ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನ ಹೇಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಗವಂತನ ಅಂದ್ರೆ ಅವರು ಕೃಷ್ಣನಾಗಿ ಈ ಭೌತಿಕ ಪ್ರಪಂಚಕ್ಕೆ ದ್ವಾಪರ ಯುಗದಲ್ಲಿ ಬಂದಾಗ ಅವರು ಯಾವ ಕಾರ್ಯಗಳನ್ನ ಮಾಡಿದ್ರು, ದಿವ್ಯ ಕಾರ್ಯಗಳನ್ನ ಮಾಡಿದಾರಲ್ವಾ, ಸೊ ಅದನ್ನ ನಮ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದು ಸಾಮಾನ್ಯವಾದ ಕಾರ್ಯಗಳಲ್ಲ. ಹೌದು, ಅವರು ಮಾನವ ರೂಪದಲ್ಲಿ ಬಂದಿದ್ದಾರೆ, ಆದ್ರೆ ಅವ್ರು ಮಾಡಿರೋ ಕಾರ್ಯಗಳು ಸಾಮಾನ್ಯವಾದ ಕಾರ್ಯಗಳಲ್ಲ, ಅವೆಲ್ಲ ದಿವ್ಯ ಕಾರ್ಯಗಳು. ಯಾಕೆ ಅಂತಂದ್ರೆ ನಾರದರಂತಹ ಮಹಾಜ್ಞಾನಿಗಳೇ ಅದನ್ನ ಗಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ನಾವು ಅದನ್ನ ಕೇಳಲಿಕ್ಕೆ ಕಾತರರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಅವರು ಎಷ್ಟೊಂದು ಶ್ಲೋಕಗಳಲ್ಲಿ ಅವ್ರು ಎಷ್ಟು ಕಾತರತೆಯನ್ನ ತೋರಿಸ್ತಾ ಇದ್ರಲ್ವಾ, ಅವರು ಭಗವಂತನ ಬಗ್ಗೆ ತಿಳ್ಕೊಬೇಕಂತ ಹೇಳ್ಬಿಟ್ಟು ಆ ಕಾತುರತೆಯನ್ನ ನಾವು ಪ್ರತಿಯೊಂದು ಶ್ಲೋಕದಲ್ಲೂ ಸಹ ನಾವು ನೋಡಬಹುದು. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಸೊ ಮತಿಹೀನರು ಹೇಳುವಂತೆ ದೇವೋತ್ತಮ ಪರಮಪುರುಷನು ಎಂದಿಗೂ ನಿಷ್ಕ್ರಿಯನಲ್ಲ ಅಲ್ವಾ. ಇವಾಗ ನಾವು ಭಗವಂತನನ್ನ ಅವ್ರು ನಿರಾಕಾರ ಅಂತ ಹೇಳಿದ್ರೆ ಅವ್ರು ಯಾವುದೇ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮತಿಹೀನರು ಹೇಳೋ ತರ ದೇವೋತ್ತಮ ಪರಮಪುರುಷ ಅವ್ರು ಎಂದೂ ನಿಷ್ಕ್ರಿಯನಲ್ಲ, ಅವನ ಕಾರ್ಯಗಳು ಉದಾತ್ತವು ಉಜ್ವಲವೂ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ನಾರದರನ್ ತರನೇ ಎಷ್ಟೊಂದು ಏನು ಮಹಾತ್ಮರೆಲ್ಲರನ್ನು ಸಹ ಆ ಭಗವಂತನ ಆ ಕಾರ್ಯಗಳನ್ನ ಅವರು ಗುಣಗಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಅಂತ ಹೇಳ್ಬಿಟ್ಟು ವ್ಯಾಸ, ವಾಲ್ಮೀಕಿ, ಅಸಿತಾ, ದೇವಲ, ರಾಮಾನುಜ, ಚೈತನ್ಯ ಮಹಾಪ್ರಭು, ವಿಷ್ಣು ಸ್ವಾಮಿ, ನಿಂಬಾರ್ಕ, ವಿಶ್ವನಾಥ, ಬಲದೇವ, ಭಕ್ತಿ ವಿನೋದ ಠಾಕೂರ್ ಅವರು, ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಈ ತರ ಮುಕ್ತಾತ್ಮರು ಮತ್ತು ಆತ್ಮ ಸಾಕ್ಷಾತ್ಕಾರ ಕಂಡುಕೊಂಡ ವಿದ್ವಾಂಸರು ಇದನ್ನೆಲ್ಲ ಸೊಗಸಾಗಿ ವರ್ಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳೆರಡು ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ ಅಲ್ವಾ. ನಾವು ಈಶೋಪನಿಷತ್ತಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ, ಭಗವಂತ ಏನೇ ಸೃಷ್ಟಿ ಮಾಡಿದ್ರು ಅದು ಪರಿಪೂರ್ಣವಾಗಿರುತ್ತೆ. ಯಾಕಂದ್ರೆ ಅವನು ಪರಿಪೂರ್ಣ, ಅವನಿಂದ ಹೊರಹೊಮ್ಮದೆಲ್ಲನೂ ಸಹ ಪರಿಪೂರ್ಣವಾಗಿರುತ್ತೆ. ಅವನಿಂದ ಪರಿಪೂರ್ಣವಾಗಿರೋದೆಲ್ಲ ಹೊರಹೊಮ್ಮಿದ್ರು ಸಹ ಅವನು ಪರಿಪೂರ್ಣನಾಗಿ ಉಳಿತಾನೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ. ಅದಕ್ಕೆ ಭಗವಂತನ ಆ ಸೃಷ್ಟಿ ಅದು ತುಂಬಾ ಸಮೃದ್ಧವಾಗಿದೆ, ಸುಂದರವಾಗಿದೆ, ಜ್ಞಾನಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 18ರಲ್ಲಿ ಅವರು 5ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಈ 18ನೇ ಪ್ರಶ್ನೆ 18ನೇ ಶ್ಲೋಕದಲ್ಲಿ ಯಾವ 5ನೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಅತಕ್ಯಾಹಿ ಅರೇರ್ ಧೀಮನ್ ನವತಾರ ಕಥಾಹ ಶುಭಾಹ ಲೀಲಾ ವಿದದತಃ ಸ್ವೈರಂ ಈಶ್ವರಾಸ್ಯಾತ್ಮ ಮಾಯಯ. ಎಲೈ ಪ್ರಾಜ್ಞರಾದ ಸೂತ ಮುನಿಗಳೇ, ಪರಮ ಪುರುಷನ ಅನೇಕ ಅವತಾರಗಳ ದಿವ್ಯ ಲೀಲೆಗಳನ್ನ ದಯವಿಟ್ಟು ನಮಗೆ ತಿಳಿಸಿ. ಪರಮ ನಿಯಂತ್ರಕನಾದ ಭಗವಂತನ ಇಂತಹ ಪವಿತ್ರವಾದ ಸಾಹಸಗಳು ಮತ್ತು ಲೀಲೆಗಳು ಅವನ ಅಂತರಂಗ ಶಕ್ತಿಯಿಂದಲೇ ನಡೆಯುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಮ್ಗೆ ಯಾರ ಲೀಲೆಗಳನ್ನ ತಿಳಿಸಿಕೊಡಿ ಅಂತ ಕೇಳಿದ್ರು ಅವರು ಶ್ರೀಕೃಷ್ಣನಾಗಿ ಬಂದಾಗ ಅವ್ರು ಯಾವ ದಿವ್ಯ ಕಾರ್ಯಗಳನ್ನ ಮಾಡಿದ್ರು ಅದನ್ನ ನಮ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ರು. ಸೊ ಈಗ ಏನ್ ಕೇಳ್ತಾ ಇದಾರೆ, ಅವರು ದೇವೋತ್ತಮ ಪರಮಪುರುಷ ಅವರು ಅನೇಕ ಅವತಾರಗಳನ್ನ ತಾಳಿದ್ದಾರೆ ಅಲ್ವಾ. ನಾವು ಅವತಾರಗಳನ್ನ ನಾವು ನೋಡಿದೀವಿ, ಆತರ ಅನೇಕ ಅವತಾರಗಳನ್ನ ಅವರು ತಾಳಿದ್ದಾರೆ. ಸೊ ಇದರ ಬಗ್ಗೆ ನಮ್ಗೆ ತಿಳಿಸಿಕೊಡಿ. ಈ ಅವತಾರಗಳು ಸಾಮಾನ್ಯವಾದದ್ದಲ್ಲ. ಈ ಭೌತಿಕ ಪ್ರಪಂಚ ಭಗವಂತನ ಬಹಿರಂಗ ಶಕ್ತಿಯಿಂದ ಬಂದಿದೆ ಅಲ್ವಾ. ಆದ್ರೆ ಈ ಅವತಾರಗಳಂತ ಅವ್ರು ಏನ್ ಕೇಳ್ತಾ ಇದ್ದಾರೆ, ಆ ಭಗವಂತನ ಆ ದಶಾವತಾರವೇ ಆಗ್ಲಿ ಅಥವಾ ಇನ್ನ ನಾವೆಷ್ಟು ಅವತಾರಗಳನ್ನ ನಾವು ತಿಳ್ಕೊಂಡಿದೀವಲ್ವಾ, ಅವೆಲ್ಲನೂ ಸಹ ಭಗವಂತನ ಅಂತರಂಗ ಶಕ್ತಿಯಿಂದ ಬಂದಿದೆ. ಆ ಅಂತರಂಗ ಶಕ್ತಿಯಿಂದ ಬಂದಿರುವಂತಹ ಅವತಾರಗಳ ಬಗ್ಗೆ ನಮಗೆ ತಿಳಿಸಿಕೊಡಿ, ಅನೇಕ ಅವತಾರಗಳ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಲೌಕಿಕ ಪ್ರಪಂಚಗಳ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ದೇವೋತ್ತಮ ಪರಮಪುರುಷ ಸ್ವತಃ ಅನೇಕಾನೇಕ ಸಹಸ್ರಾರು ರೂಪಗಳಲ್ಲಿ ಅವತಾರಗಳಲ್ಲಿ ಆವಿರ್ಭವಿಸುತ್ತಾನೆ. ಆ ಅಲೌಕಿಕ ರೂಪಗಳಲ್ಲಿ ಕಂಡು ಬರುವ ನಿರ್ದಿಷ್ಟ ಲೀಲೆಗಳೆಲ್ಲ ಪವಿತ್ರವಾದವು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದನ್ನ ಕೇಳಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತನೂ ಸಹ ನಮ್ಗೆ ಇಲ್ಲಿ ಆ ಶ್ರುತಿ ಫಲವನ್ನ ಹೇಳ್ತಾ ಇದ್ದಾರೆ. ಇಂತಹ ಲೀಲೆಗಳು ನಡೆದಾಗ ಉಪಸ್ಥಿತರಿದ್ದವರು ನಾವ್ ಎಷ್ಟು ಬೇಜಾರು ಮಾಡ್ಕೋತೀವಲ್ವಾ, ಅಯ್ಯೋ ಬರೀ 500 ವರ್ಷಗಳ ಹಿಂದೆ ಅಷ್ಟೇನೆ ಚೈತನ್ಯ ಮಹಾಪ್ರಭುಗಳು ಇದ್ದಿದ್ದು, ನಾವು ಆ ಸಮಯದಲ್ಲಿ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು, ಪ್ರಭುಪಾದರು ಇರೋ ಸಮಯದಲ್ಲಿ ನಾವ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು, ಕೃಷ್ಣ ಇದ್ದಾಗ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ನಾವು ಯೋಚನೆ ಮಾಡ್ತೀವಲ್ಲ. ನೋಡಿ, ಇಲ್ಲಿ ನಾವು ಬೇಜಾರು ಮಾಡ್ಕೊಳೋದೇ ಬೇಡ. ಇಲ್ಲಿ ಏನ್ ಹೇಳ್ತಾ ಇದಾರೆ,
ಇಂತಹ ಲೀಲೆಗಳು ನಡೆದಾಗ ಉಪಸ್ಥಿತರಿದ್ದವರು ಹಾಗೂ ಇಂತಹ ಲೀಲೆಗಳ ದಿವ್ಯ ಕಥಾನಕಗಳನ್ನ ಕೇಳುವವರು ಈ ಉಭಯತ್ರಯರಿಗೂ ಇದರ ಪ್ರಯೋಜನ ಉಂಟು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಪ್ರಯೋಜನ ಉಂಟು. ನಾವ್ ಇವಾಗ ಭಗವಂತನ ಅವತಾರಗಳ ಬಗ್ಗೆ ನಾವು ಶ್ರವಣ ಮಾಡಿದ್ರೆ ನಮ್ಗೆ ಪ್ರಯೋಜನ ಇದೆ. ನಮ್ಮ ಪಾಪಗಳೆಲ್ಲ ನಾಶವಾಗಿ ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 19ನೇ ಶ್ಲೋಕದಲ್ಲಿ ನಮ್ಗೆ ಇವಾಗ ಭಗವಂತನ ಬಗ್ಗೆ ಕೇಳಿದ್ರೆ ನಮ್ಗೆ 1 ಗಂಟೆ ಕೇಳ್ತೀವಾ 2 ಗಂಟೆ ಕೇಳ್ತೀವಾ ನಮ್ಗೆ ದಣಿವಾಗಿ ಹೋಗುತ್ತೆ ಅಲ್ವಾ, ಸಾಕಪ್ಪ ನಮ್ಗೆ ಬೇರೆ ಏನಾದ್ರೂ ಮಾಡ್ಬೇಕು ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಆ ಸೂತ ಗೋಸ್ವಾಮಿ ಈ ಶೌನಕಾದಿ ಋಷಿಗಳ ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ತಿಳ್ಕೋಬಹುದು ಅಲ್ವಾ. ನಾವಿವಾಗ ಪರೀಕ್ಷಿತ ಮಹಾರಾಜನನ್ನು ನಾವು ನೋಡಿದ್ವಿ ಅಲ್ವಾ. ಅವರು 7 ದಿನಗಳು 7 ರಾತ್ರಿಗಳು ಸತತವಾಗಿ ಅನ್ನ ಆಹಾರ ನಿದ್ರೆಗಳನ್ನ ಅವರು ತ್ಯಜಿಸಿ ಅವರು ಭಗವಂತನ ಈ ಲೀಲೆಗಳನ್ನ ಅವ್ರು ಶ್ರವಣ ಮಾಡ್ತಾರೆ ಅಲ್ವಾ. ಅವ್ರಿಗೆ ದಣಿವನ್ನೋದೇ ಇಲ್ಲ ಅಲ್ವಾ. ಅವರು ಕೇಳ್ತಾರೆ ನಿಮ್ಗೆ ಹೊಟ್ಟೆ ಹಸುವಾಗ್ತಿಲ್ವಾ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಏನ್ ಹೇಳ್ತಾರೆ, ನಾನು ಇವಾಗ ನನ್ಗೆ ಯಾಕೆ ಹೊಟ್ಟೆ ಹಸುವಾಗ್ಬೇಕು, ನಾನು ಇವಾಗ ಈ ಪಿಬತ ಭಾಗವತಂ ರಸಮಾಲಯಂ, ನಾನು ಈ ರಸವನ್ನ ಅದು ಶುಕ ಮುನಿಗಳಿಂದ ಬಂದಿರುವಂತಹ ಈ ರಸವನ್ನ ನಾನು ಕುಡಿತಾ ಇದ್ದೀನಿ, ನನಗೆ ಯಾಕೆ ಹೊಟ್ಟೆ ಹಸುವಾಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ನೋಡಿ ನಮ್ಗೆ ಆ ಪರೀಕ್ಷಿತ ಮಹಾರಾಜನನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವರು ಆ ದೇಹದ ಸ್ಥಿತಿಯಲ್ಲಿ ಅಂದ್ರೆ ದೇಹದ ಪ್ರಜ್ಞೆಯಲ್ಲಿ ಅವ್ರಿಲ್ಲ. ಅವರು ಆ ದೇಹದ ಪ್ರಜ್ಞೆಯನ್ನ ಮೀರಿ ಅವರು ಆತ್ಮ ಪ್ರಜ್ಞೆಗೆ ಬಂದಿದ್ದಾರೆ ಅಂತ. ಯಾವಾಗ ನಾವು ಆತ್ಮ ಪ್ರಜ್ಞೆಗೆ ಬರ್ತೀವೋ ಆಗ ನಮ್ಗೆ ಈ ದೇಹಕ್ಕೆ ಬೇಕಾಗಿರುವಂತಹ ಏನು ಅಗತ್ಯಗಳ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ನೋಡಿ ಪರೀಕ್ಷಿತ ಮಹಾರಾಜ ಅವರು ದೇಹಕ್ಕೆ ಬೇಕಾಗಿರುವ ಅಗತ್ಯಗಳ ಬಗ್ಗೆ ಅವರು ಯೋಚನೆ ಮಾಡ್ಲಿಲ್ಲ. ಅವರು ಭಗವಂತನ ಲೀಲೆಗಳನ್ನ ಕೇಳ್ಬೇಕಾದ್ರೆ ಅವರು ಆ ಆತ್ಮ ಪ್ರಜ್ಞೆಯಲ್ಲಿ ಅವ್ರು ಇರ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಆ ಶೌನಕಾದಿ ಋಷಿಗಳು ಸಹ ಹೇಳ್ತಾ ಇದ್ದಾರೆ, ಸ್ತೋತ್ರ ಗೀತೆಗಳಿಂದ ಮತ್ತು ಪ್ರಾರ್ಥನೆಗಳಿಂದ ಕೊಂಡಾಡಲ್ಪಟ್ಟ ದೇವೋತ್ತಮ ಪರಮಪುರುಷನ ದಿವ್ಯ ಲೀಲೆಗಳನ್ನ ಶ್ರವಣ ಮಾಡುವುದರಲ್ಲಿ ನಮಗೆ ಎಂದೆಂದಿಗೂ ದಣಿವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವಯಂತು ನಾವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೇ ಯಚ್ಛೃಣ್ವತಾಮ್ರಸ ಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ರುಚಿಕರವಾಗಿದೆ ಭಗವಂತನ ಬಗ್ಗೆ. ಅದು ಉತ್ತಮ ಶ್ಲೋಕ ಅಲ್ವಾ. ನಮ್ಗೆ ಈ ಸೃಷ್ಟಿಯಲ್ಲಿ ಯಾವ್ದಾದ್ರು ಒಂದು ಉತ್ತಮ ಶ್ಲೋಕ ಹೇಳಿ ಅಂತಂದ್ರೆ ಆ ಶ್ಲೋಕವನ್ನ ನಾವು ಕೇಳಿಸ್ಕೊಂಡ್ರೆ ಅದು ಭಗವಂತನ ಕುರಿತಾಗೇ ಇರ್ಬೇಕು. ಅದನ್ನೇ ಉತ್ತಮ ಶ್ಲೋಕ ಅಂತ ನಾವು ಹೇಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಇವಾಗ ಉತ್ತಮ ಶ್ಲೋಕನ ಬಗ್ಗೆ ಕೇಳೋಂತಹ ಈ ಜ್ಞಾನ ಅಥವಾ ಈ ವಿಷಯ ಯಾವ ತರ ಇದೆ ಅಂತಂದ್ರೆ ಅದು ಸ್ವಾದಿಷ್ಟಕರವಾಗಿದೆ, ರುಚಿಕರವಾಗಿದೆ. ಅದನ್ನ ನಾವು ಪದೇ ಪದೇ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ನಾವ್ ಎಷ್ಟು ಬಾರಿ ಕೇಳಿದ್ರು ಸಹ ನಮ್ಗೆ ದಣಿವಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶೌನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಸ್ತೋತ್ರ ಗೀತೆಗಳಿಂದ ಮತ್ತು ಪ್ರಾರ್ಥನೆಗಳಿಂದ ಕೊಂಡಾಡಲ್ಪಟ್ಟ ದೇವೋತ್ತಮ ಪರಮಪುರುಷನ ದಿವ್ಯ ಲೀಲೆಗಳನ್ನು ಶ್ರವಣ ಮಾಡುವುದರಲ್ಲಿ ನಮಗೆ ಎಂದೆಂದಿಗೂ ದಣಿವಿಲ್ಲ. ಅವನೊಂದಿಗೆ ಪಾರಮಾರ್ಥಿಕ ಬಾಂಧವ್ಯದ ಅಭಿರುಚಿ ಬೆಳೆಸಿಕೊಂಡವರು ಅವನ ಲೀಲೆಗಳ ಶ್ರವಣವನ್ನ ಪ್ರತಿ ಕ್ಷಣವೂ ಆಸ್ವಾದಿಸುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಈ ಲೌಕಿಕ ಜ್ಞಾನದ ಬಗ್ಗೆ ಮತ್ತೆ ಅಲೌಕಿಕ ಜ್ಞಾನದ ಬಗ್ಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಲೌಕಿಕ ಕಥೆಗಳು, ಕಾದಂಬರಿಗಳೇ ಮೊದಲಾದ ಕಥಾ ಸಾಹಿತ್ಯಗಳಿವೆ ಅಲ್ವಾ. ನಾವ್ ಇವಾಗ ಪೇಪರ್ ಅನ್ನು ನಾವು ಓದ್ತೀವಿ, ಅದ್ರಲ್ಲಿ ಯಾವಾಗ್ಲೂ ಎಷ್ಟು ವೆರೈಟಿ ನ್ಯೂಸ್ ಬರ್ತಾ ಇರುತ್ತೆ. ಇವತ್ ಬಂದಿರೋದು ನಾಳೆ ಬರೋದಿಲ್ಲ ಅಲ್ವಾ. ಸೊ ನ್ಯೂಸ್ ಅಂದ್ರೆ ಏನು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಎಲ್ಲಾ ಕಡೆಯಿಂದಲೂ ನಮ್ಗೆ ಅಲ್ಲಿ ವಿಷಯಗಳು ಬರ್ತಾ ಇದೆ. ಆದ್ರೂ ಸಹ ನಾವು ನ್ಯೂಸ್ ಪೇಪರ್ಗೆ ನಾವು ಎಷ್ಟು ನಾವು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ, ನಾವು ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಒಂದ್ಸತಿ ಓದ್ಬಿಟ್ಮೇಲೆ ಅದು ಇವಾಗ ಅದು ರದ್ದಿಗೆ ಹೋಗೋದು ಅಲ್ವಾ. ಆದ್ರೆ ಭಾಗವತಂ ಆತರ ಅಲ್ಲ. ಇದು 5,000 ವರ್ಷಗಳ ಹಿಂದೆ ಇದನ್ನ ರಚನೆ ಮಾಡಿರೋದು. ನಾವ್ ಈಗ್ಲೂ ಸಹ ಅದನ್ನ ಓದ್ತೀವಿ. ಇದನ್ನ ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಓದಿದ್ರು ಸಹ ನಮ್ಗೆ ಅದೇ ರುಚಿ ಬರುತ್ತೆ, ಅಥವಾ ಆ ರುಚಿ ಇನ್ನ ಹೆಚ್ಚು ಆಗ್ತಾ ಹೋಗುತ್ತೆ, ಅದು ಪ್ರಕಾಶಮಾನವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರಿಗೆ ಹೇಳ್ತಾ ಇದ್ರೆ. ಅದೇ ವ್ಯತ್ಯಾಸ ಇರೋದು ಲೌಕಿಕ ಜ್ಞಾನಕ್ಕೂ ಅಲೌಕಿಕ ಜ್ಞಾನಕ್ಕೂ ಇದೇ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಸೊ ಲೌಕಿಕ ಕಥೆಗಳು, ಕಾದಂಬರಿಗಳೇ ಮೊದಲಾದ ಕಥಾ ಸಾಹಿತ್ಯಗಳಿವೆ. ಹಾಗೆಯೇ ಚರಿತ್ರೆಗಳು ಇವೆ. ಇವುಗಳಿಗೂ ಭಗವಂತನ ದಿವ್ಯ ಲೀಲೆಗಳಿಗೂ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಇಡೀ ಬ್ರಹ್ಮಾಂಡದ ಚರಿತ್ರೆಗಳಲ್ಲಿ ಭಗವಂತನ ಅವತಾರಗಳ ದಿವ್ಯ ಲೀಲೆಗಳ ಪ್ರಸ್ತಾವವಿದೆ. ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳು ಗತಕಾಲದ ಚರಿತ್ರೆಗಳಾಗಿದ್ದು ಅವು ಭಗವದವತಾರಗಳಲ್ಲಿ ಘಟಿಸಿದ ಲೀಲೆಗಳ ದಾಖಲೆಗಳಾಗಿವೆ. ಆದ್ದರಿಂದಲೇ ಮತ್ತೆ ಮತ್ತೆ ಓದಿದಾಗಲೂ ನಿತ್ಯ ನೂತನವಾಗಿಯೇ ಇರುತ್ತವೆ ಅಲ್ವಾ. ನಾವಿವಾಗ ದಾಮೋದರ ಅಷ್ಟಕವನ್ನ, ದಾಮೋದರ ಲೀಲೆಯನ್ನ ನಾವು ಪ್ರತಿ ವರ್ಷ ಹೇಳ್ಕೊತೀವಿ ಅಲ್ವಾ. ಆದ್ರೂ ಸಹ ನಮ್ಗೆ ಅಯ್ಯೋ ಕೇಳಿದಿವಲ್ಲ ಅಂತ ಬೇಜಾರಾಗೋದಿಲ್ಲ. ಮತ್ತೆ ಮತ್ತೆ ಕೇಳ್ಬೇಕನ್ಸುತ್ತೆ. ಪ್ರತಿ ಸತಿ ಕೇಳಿದಾಗ ನಮ್ಗೆ ಯಾವ್ದೋ ಒಂದು ಸಾಕ್ಷಾತ್ಕಾರ ಆಗುತ್ತೆ ಅಲ್ವಾ.
ಅದನ್ನೇ ಇಲ್ಲಿ ಹೇಳ್ತಾರೆ. ಪ್ರತಿ ಸತಿ ಓದ್ದಾಗ್ಲೂ ಅದು ನಿತ್ಯ ನೂತನವಾಗಿ ಇರುತ್ತದೆ. ಉದಾಹರಣೆಗೆ ಭಗವದ್ಗೀತೆ ಮತ್ತು ಅಥವಾ ಶ್ರೀಮದ್ ಭಾಗವತವನ್ನ ಅಜೀವ ಪರ್ಯಂತ ಮತ್ತೆ ಮತ್ತೆ ಓದಬಹುದು ಮತ್ತು ಅವುಗಳಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸ ಬೆಳಕನ್ನ ಕಾಣಬಹುದು. ನಮ್ಗೆ ಹೊಸ ಹೊಸ ವಿಷಯಗಳು ನಮ್ಗೆ ಪ್ರತಿ ಸತಿ ಓದ್ದಾಗ್ಲೂ ಸಹ ನಮ್ಗೆ ಅರ್ಥ ಆಗತ್ತೆ. ಐಹಿಕ ಸಂಗತಿಗಳು ಜಡವಾದವು, ಆದರೆ ಪಾರಮಾರ್ಥಿಕ ಸಂಗತಿಗಳು ಚಲನಾತ್ಮಕ ಶಕ್ತಿಯುಳ್ಳವು. ಅಂದರೆ ಚೇತನವು ಚಲನಾತ್ಮಕವಾದದ್ದು, ಭೌತ ದ್ರವ್ಯವು ಜಡವಾದದ್ದು. ಪಾರಮಾರ್ಥಿಕ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವ ಅಭಿರುಚಿಯನ್ನು ಬೆಳೆಸಿಕೊಂಡವರಿಗೆ ಇಂತಹ ನಿರೂಪಣೆಗಳನ್ನ ಕೇಳುವುದರಲ್ಲಿ ಎಂದೆಂದಿಗೂ ದಣಿವೆಂಬುದೇ ಇಲ್ಲ ಅಲ್ವಾ. ನಾವು ಆ ಭಗವಂತನ ಬಗ್ಗೆ ಕೇಳೋದ್ರಲ್ಲಿ ನಾವು ಆಸಕ್ತಿನ ನಾವು ಬೆಳೆಸ್ಕೋಬೇಕು ಅಲ್ವಾ. ನಮ್ಗೆ ಯಾವಾಗ ಆ ಆಸಕ್ತಿ ಬರುತ್ತೋ ನಮ್ಗೆ ಭಗವಂತನ ಬಗ್ಗೆ ಕೇಳ್ತಾ ಇರುವ ಭಗವಂತನ ಬಗ್ಗೆ ಕೇಳ್ತಾ ಇದ್ರು ಸಹ, ಯಾವಾಗ್ಲೂ ಕೇಳ್ತಾ ಇದ್ರು ಸಹ, ಕೇಳ್ತಾ ಇದ್ರು ಸಹ ನಮ್ಗೆ ದಣಿವನ್ನದೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ಚಟುವಟಿಕೆಗಳಿಂದ ಪ್ರತಿಯೊಬ್ಬರು ಬೇಗ ತೃಪ್ತರಾಗಿ ಬಿಡುತ್ತಾರೆ, ಆದರೆ ಪಾರಮಾರ್ಥಿಕ ಅಥವಾ ಭಕ್ತಿ ಸೇವೆಯಲ್ಲಿ ಯಾರೂ ಸಂತೃಪ್ತಿಯ ಚರಮ ಸೀಮೆ ಮುಟ್ಟುವುದಿಲ್ಲ. ಉತ್ತಮ ಶ್ಲೋಕವು ಅಜ್ಞೇಯತೆಯನ್ನ ಉದ್ದೇಶಿಸಿದ ಸಾಹಿತ್ಯವನ್ನು ಸೂಚಿಸುತ್ತದೆ. ಲೌಕಿಕ ಸಾಹಿತ್ಯವು ತಮೋಗುಣಯುಕ್ತವಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಉತ್ತಮ ಶ್ಲೋಕ ಅಂದ್ರೆ ಯಾರನ್ನ ಕರಿತೀವಿ? ದೇವೋತ್ತಮ ಪರಮಪುರುಷನನ್ನ ಉತ್ತಮ ಶ್ಲೋಕ ಅಂತ ಕರಿತೀವಿ. ಅವ್ರ ಬಗ್ಗೆ ಯಾವುದೇ ಒಂದು ಸಾಹಿತ್ಯ ಇದ್ರೆ ಅದು ಪಾರಮಾರ್ಥಿಕ ಸಾಹಿತ್ಯ ಅಲ್ವಾ. ಅದು ಸತ್ಯವಾಗಿರೋದು, ಅದು ಅವಾಸ್ತವವಾದದ್ದಲ್ಲ, ಅದು ವಾಸ್ತವವಾದದ್ದು. ಆದ್ರೆ ಈ ಭೌತಿಕ ಪ್ರಪಂಚದ ಸಾಹಿತ್ಯ ಯಾವ ತರ ಇರುತ್ತೆ? ಅದು ತಮೋಗುಣಯುಕ್ತವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಪಾರಮಾರ್ಥಿಕ ಸಾಹಿತ್ಯವು ಇದಕ್ಕಿಂತ ಭಿನ್ನವಾದದ್ದು, ಅದು ತಮೋಗುಣ ಲಕ್ಷಣಗಳನ್ನ ಮೀರಿದೆ. ಪಾರಮಾರ್ಥಿಕ ವಿಷಯಗಳನ್ನ ಹೆಚ್ಚು ಹೆಚ್ಚು ಓದಿ ಅರ್ಥ ಮಾಡಿಕೊಂಡಂತೆಲ್ಲ ಅದರ ಪ್ರಕಾಶವು ಹೆಚ್ಚು ತೇಜೋಮಯವಾಗುತ್ತದೆ ಅಂತ ಹೇಳ್ತಿದ್ದಾರೆ. ನಾವು ಹೆಚ್ಚು ನಾವು ಅದನ್ನ ಓದ್ದಂಗೆಲ್ಲ ಅದು ಹೆಚ್ಚು ಅದು ತೇಜೋಮಯವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಗೆ ಅದರ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಅದು ಸಾಕ್ಷಾತ್ಕಾರ ಆಗ್ಲಿಕ್ಕೆ ಆಗುತ್ತೆ. ಅದು ನಾವು ಅದನ್ನ ಅರ್ಥ ಮಾಡ್ಕೊಂತೀವಿ, ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತಹ ಮನಸ್ಥಿತಿಗೆ ನಾವು ಬರ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 20ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ನಮ್ಗೆ ನೋಡ್ಲಿಕ್ಕೆ ದೇವೋತ್ತಮ ಪರಮ ಪುರುಷ ಅವರು ಬಲರಾಮನೊಡನೆ ಅವರು ದ್ವಾಪರ ಯುಗದಲ್ಲಿ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಸಾಮಾನ್ಯ ಮಾನವನೇನೋ ಅನ್ನೋ ತರ ಬರ್ತಾರೆ ಅಲ್ವಾ. ಅದಕ್ಕೆ ನಾವ್ ಯಾರನ್ನು ಸಹ ಅವ್ರನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಕೂಡ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಶೌನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವಃ ಅತಿಮರ್ತ್ಯಾನಿ ಭಗವಾನ್ ಗೂಢಃ ಕಪಟ ಮಾನುಷಃ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವನಂತೆ ನಟಿಸಿದನು. ಹೀಗೆ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನ ಮಾಡಿದನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಭಾವಾರ್ಥ ತುಂಬಾ ಚೆನ್ನಾಗಿದೆ, ಪ್ರಭುಪಾದರು ಬರ್ದಿರೋದು. ಸೊ ಇದನ್ನ ನಾವು ಓದೋಣಂತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮನುಷ್ಯಾತ್ವ ಆರೋಪಣೆಯ ಮತ್ತು ಪ್ರಾಣಿತ್ವಾರೋಪಣೆಯ ಸಿದ್ಧಾಂತಗಳು ಶ್ರೀಕೃಷ್ಣನಿಗೆ ಅಥವಾ ದೇವೋತ್ತಮ ಪರಮಪುರುಷನಿಗೆ ಎಂದೆಂದಿಗೂ ಅನ್ವಯಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಇದು ತುಂಬಾ ಮುಖ್ಯವಾಗಿರುವಂತಹ ಸೆಂಟೆನ್ಸ್ ಇದು ಅಲ್ವಾ. ಇವಾಗ ನಾವು ನೋಡಿದೀವಿ ಅವರು ಎಷ್ಟು ಅಂದ್ರೆ ಪ್ರಾಣಿಗಳ ರೂಪದಲ್ಲೂ ಸಹ ಅವರು ಅವತಾರವನ್ನ ಎತ್ತಿದ್ದಾರೆ. ಅವರು ಮೀನಾಗಿ ಬಂದಿದ್ದಾರೆ, ಮತ್ಸ್ಯ ಅವತಾರದಲ್ಲಿ ಬಂದಿದ್ದಾರೆ, ವರಾಹ ಅವತಾರದಲ್ಲಿ ಬಂದಿದ್ದಾರೆ. ನಮ್ಗೆ ವರಾಹ ಅಂತಂದ್ರೆ ಏನು? ಹಂದಿ ಅಂತಂದ್ರೆ ನಮ್ಗೆ ಅದು ತುಂಬಾ ಕೀಳಾಗಿರುವಂತಹ ಒಂದು ಪ್ರಾಣಿ ಅಲ್ವಾ. ಆದ್ರೂ ಸಹ ಅವರು ವರಾಹಾವತಾರದಲ್ಲಿ ಬಂದಾಗ್ಲೂ ಸಹ ಅವರು ದೇವೋತ್ತಮ ಪರಮ ಪುರುಷನೇ. ಅವ್ರು ಯಾವಾಗ್ಲೂ ಬದ್ಧತೆಗೆ ಒಳಗಾಗೋದಿಲ್ಲ, ಅವರು ದೇವೋತ್ತಮ ಪರಮ ಪುರುಷನೇ. ನಾವಿವಾಗ ಆ ವರಾಹಾವತಾರದಲ್ಲಿ ನಾವ್ ಏನನ್ನ ತಿಳ್ಕೊಂಡ್ವಿ? ಅವರು ಯಾವಾಗ ಆ ಬ್ರಹ್ಮನ ನಾಸಿಕದಿಂದ ಅವರು ಹೊರಗಡೆ ಬಂದು ಅವರು ಬೃಹದಾಕಾರವಾಗಿ ಬೆಟ್ಟದಷ್ಟು ಅವರು ಬೆಳಿತಾರೋ ಆಗ ಅವ್ರು ಒಂದ್ಸತಿ ಅವ್ರು ಗರ್ಜನೆಯನ್ನ ಮಾಡ್ತಾರೆ ಅಲ್ವಾ. ಅವ್ರ ಮುಖವನ್ನ ಅವ್ರು ಈ ತರ ಅಲ್ಲಾಡಿಸ್ದಾಗ ಏನಾಗತ್ತೆ? ಅವರ ರೋಮಗಳಿಂದ ಆ ನೀರು ಎಲ್ಲ ಕಡೆ ಅದು ಪ್ರೋಕ್ಷಣೆ ಆಗತ್ತೆ. ಆ ಪ್ರೋಕ್ಷಣೆ ಆದಾಗ ಅದು ಬ್ರಹ್ಮ ಲೋಕದಲ್ಲಿರೋರ್ಗೂ ಸಹ ಅದು ಪ್ರೋಕ್ಷಣೆ ಆಗತ್ತೆ. ಆಗ ಅವರೆಲ್ಲ ಏನ್ ಯೋಚನೆ ಮಾಡ್ತಾರೆ? ಇವಾಗ ಹಂದಿಯ ರೂಪದಲ್ಲಿ ಬಂದಿದ್ದಾರೆ ಅವರು ಅಲ್ವಾ. ಆದ್ರೆ ಆ ಹಂದಿಯಿಂದ ಬಂದಿರುವಂತಹ ಆ ನೀರು ಆ ಬ್ರಹ್ಮಲೋಕದವ್ರಿಗೆಲ್ಲ ಪ್ರೋಕ್ಷಣೆ ಆದಾಗ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ನಾವು ಪುನೀತರಾದ್ವಿ, ನಾವು ಪವಿತ್ರರಾದ್ವಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಅಂದ್ರೆ ದೇವೋತ್ತಮ ಪರಮ ಪುರುಷ ಅವರು ಮಾನವರಾಗಿ ಬರ್ಲಿ, ಅವರು ಪ್ರಾಣಿಯ ರೂಪದಲ್ಲೇ ಬರ್ಲಿ, ಅವ್ರು ಯಾವಾಗ್ಲೂ ದೇವೋತ್ತಮ ಪರಮ ಪುರುಷನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಹೆಂಗೆ ವ್ಯತ್ಯಾಸ ಗೊತ್ತಾಗತ್ತೆ ಅಂತಂದ್ರೆ ನಾವು ಇಂದ್ರನನ್ನ ನೋಡಿದ್ವಿ ಅಲ್ವಾ. ಇಂದ್ರ ಅವರು ಶಾಪಗ್ರಸ್ತರಾಗಿ ಅವರು ಭೂಮಿ ಮೇಲೆ ಹಂದಿಯಾಗಿ ಹುಟ್ತಾರೆ
ಅಲ್ವಾ. ಹಂದಿಯಾಗಿ ಹುಟ್ಟಿದಾಗ ಏನಾಗುತ್ತೆ, ಅವರು ಅಲ್ಲೇನೆ ಹಂದಿ ಹೇಗೆ ಜೀವನವನ್ನ ಮಾಡುತ್ತೆ ಈ ಭೌತಿಕ ಪ್ರಪಂಚದಲ್ಲಿ, ಅದೇ ತರ ಅವರು ಜೀವನವನ್ನ ಮಾಡ್ತಾರೆ ಅಲ್ವಾ. ಆ ಕೊಚ್ಚೆಲೆ ಇರ್ತಾರೆ, ಮಲವನ್ನ ತಿಂತಾರೆ, ಮತ್ತೆ ಅವರ ಸಂಸಾರನು ಸಹ ಆ ಹಂದಿಗಳು ಏನಿರುತ್ತೆ ಆ ಸಂಸಾರವೇ ಇರುತ್ತೆ ಅಲ್ವಾ. ಅಂತಹ ಸಂಸಾರದಲ್ಲಿ ಅವ್ರು ಇರ್ತಾರೆ. ಮತ್ತೆ ಬ್ರಹ್ಮ ಬಂದು ಕರೀತಾರೆ ಅಲ್ವಾ, ನೀನ್ ಯಾರು, ನೀನ್ ಇಂದ್ರ, ನಿನ್ನ ಶಾಪ ಏನು ವಿಮೋಚನೆ ಆಗಿರೋ ಸಮಯ ಆಗೋಗಿದೆ, ನೀನ್ ಬಾ, ನೀನು ಅಲ್ಲಿ ನೀನ್ ಇಂದ್ರ ಪದವಿ ಕಾಯ್ತಾ ಇದೆ ನಿಮ್ಗೆ, ನಾವೆಲ್ಲ ನಿಮ್ಮನ್ಗೋಸ್ಕರ ಕಾಯ್ತಾ ಇದೀವಿ, ಬನ್ನಿ ಅಂತಂದ್ರೆ ಅವಾಗ ಇಂದ್ರ ಏನು ಹೇಳ್ತಾನೆ, ಇಲ್ಲ ನನಗಿಲ್ಲಿ ಹೆಂಡತಿ ಮಕ್ಳಿದಾರೆ, ನನ್ನ ಸಂಸಾರ ಇದೆ, ನಾನು ಎಷ್ಟು ಸಂತೋಷವಾಗಿದ್ದೀನಿ, ನಾನಿಲ್ಲಿ ಬಿಟ್ಟು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ಇವಾಗ ಇಂದ್ರ ದೇವತೆ, ಅವನು ಇವಾಗ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಅಂದ್ರೆ ಈ ಭೂಮಿಗೆ ಬಂದಾಗ, ಹಂದಿಯಾಗಿ ಬಂದಾಗ ಅವರು ಬದ್ಧತೆಗೆ ಒಳಗಾಗ್ತಾರೆ. ಆದ್ರೆ ದೇವೋತ್ತಮ ಪರಮಪುರುಷ ಹಾಗಲ್ಲ ಅಲ್ವಾ. ಅವರು ದೇವೋತ್ತಮ ಪರಮಪುರುಷನಾಗೇ ಇರ್ತಾನೆ ಯಾವುದೇ ಒಂದು ರೂಪದಲ್ಲಿದ್ರು. ಅದನ್ನ ಈಗ ಪ್ರಭುಪಾದರು ಕೃಷ್ಣನ ಅವರ ಏನು ದಿವ್ಯ ಏನು ಕರ್ಮಗಳನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವ್ರತ, ತಪಸ್ಸು ಮೊದಲಾದ ಆಚರಣೆಗಳಿಂದ ಮನುಷ್ಯನು ದೇವನಾಗುತ್ತಾನೆ ಎಂಬ ವಿಚಾರ ಸರಣಿ ಈಗ ವಿಶೇಷವಾಗಿ ಭಾರತದಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇವಾಗ ಏನ್ ಹೇಳ್ತಾರೆ, ನಾವು ದೇವರಾಗ್ಬಿಡ್ಬಹುದು ಅಂತ ಹೇಳ್ಬಿಟ್ಟೆ ನಮ್ಗೆ ಒಂದು ತತ್ವ ಹೇಳ್ಕೊಡುತ್ತೆ ಅಲ್ವಾ. ನಾವಿವಾಗ ಹೇಗಿದ್ದೀವಿ, ನಾವು ಸಹ ದೇವರಿಗೆ ಸಮಾನನಾದವರು. ನಾವು ಇವಾಗ ವ್ರತ ಮತ್ತೆ ತಪಸ್ಸನ್ನ ಮಾಡಿದ್ರೆ ನಾವು ಬೇಕಾದ್ರೆ ದೇವರಾಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಗವಾನ್ ರಾಮ, ಭಗವಾನ್ ಕೃಷ್ಣ, ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಋಷಿ ಮುನಿಗಳು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಸೂಚಿಸಿರುವಂತೆ ದೇವೋತ್ತಮ ಪರಮ ಪುರುಷನೆಂದು ಗುರುತಿಸಿದ್ದಾರೆ. ಅಂದಿನಿಂದ ನೀತಿ ಭ್ರಷ್ಟರು ತಮ್ಮದೇ ಆದ ಅವತಾರಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ. ಇಂತಹ ದೇವತೆಗಳ ಅವತಾರಗಳ ಕಲ್ಪನೆಯ ಪ್ರಕ್ರಿಯೆ ಒಂದು ಸಾಮಾನ್ಯ ವ್ಯವಹಾರವಾಗಿ ಬಿಟ್ಟಿತು. ಅದು ವಿಶೇಷವಾಗಿ ಬಂಗಾಳದಲ್ಲಿ ಯೋಗ ಶಕ್ತಿಯ ಕೆಲವೊಂದು ಲಕ್ಷಣಗಳುಳ್ಳವರು ಐಂದ್ರಜಾಲಿಕ ಚಮತ್ಕಾರಗಳನ್ನು ಪ್ರದರ್ಶಿಸುವ ಮೂಲಕ ಜನಮತದಿಂದ ಸುಲಭವಾಗಿ ದೇವರ ಅವತಾರವಾಗಿ ಬಿಡುತ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ನಾವು ನೋಡಿದಿವಲ್ವ, ಎಷ್ಟೊಂದ್ ಜನ ನಾವು ದೇವರು ಅಂತ ಹೇಳ್ಬಿಟ್ಟು ಅವ್ರು ಜನರನ್ನ ಮೋಸ ಮಾಡ್ತಾರೆ. ಸೊ ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ತಿಳಿಸಿ ಕೊಟ್ಟಿದಾರಲ್ವಾ, ನಾವು ಆತರ ಮೋಸ ಹೋಗ್ಕೂಡ್ದು. ನಾವ್ ಇವಾಗ ಯಾರಾದ್ರೂ ದೇವ್ರು ಅಂತ ಅವ್ರು ನಮ್ಮ ಮುಂದೆ ಅವ್ರು ಹೇಳ್ಕೊಂಡ್ರೆ ನಾವು ಅವ್ರನ್ನ ಕೇಳ್ಬೇಕು ಅಲ್ವಾ. ಹಾಗಾದ್ರೆ ನೀನು ವಿಶ್ವರೂಪವನ್ನ ತೋರಿಸು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಭಗವಾನ್ ಶ್ರೀಕೃಷ್ಣ ಇಂತಹ ಅವತಾರವಲ್ಲ. ಇವಾಗ ಜನಗಳು ತಮಗೆ ತಾವೇ ಸ್ವಯಂ ಘೋಷಣೆ ಮಾಡ್ಕೋತಾರಲ್ವಾ, ನಾನು ದೇವ್ರು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಸ್ವಲ್ಪ ಸಿದ್ಧಿಗಳಿರುತ್ತೆ, ಅದನ್ನ ಅವರು ಪ್ರದರ್ಶನೆ ಮಾಡಿ ಅವರು ದೇವ್ರು ಅಂತ ಹೇಳ್ಬಿಟ್ಟು ಎಲ್ಲರಿಂದಲೂ ಅವರು ಗೌರವವನ್ನ ಪಡಿಲಿಕ್ಕೆ ಅವರು ನೋಡ್ತಾರೆ. ಸೊ ಇಲ್ಲಿ ಭಗವಾನ್ ಶ್ರೀಕೃಷ್ಣ ಇಂತಹ ಅವತಾರವಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದಾರೆ. ಅವನು ಆವಿರ್ಭಾವದ ಪ್ರಾರಂಭದಿಂದಲೂ ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನು ಅಂತ ಹೇಳ್ತಿದ್ದಾರೆ ಅಲ್ವಾ. ನಾವು ಇವಾಗ ಕೃಷ್ಣ ಅವರು ಜೈಲಲ್ಲಿ ಜನ್ಮವನ್ನ ಪಡಿತಾರೆ ಅಲ್ವಾ. ಅವ್ರು ಹೇಗೆ ಜನ್ಮವನ್ನ ಪಡಿತಾರೆ ಅಂತ ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಅವರು ಸಾಮಾನ್ಯ ಮನುಷ್ಯ ಅಲ್ಲ. ಅವರು ಹೇಗೆ ಕಾಣಿಸ್ಕೊತಾರೆ, ವಸುದೇವ ಮತ್ತೆ ದೇವಕಿಗೆ ಅವರು ಚತುರ್ಭುಜ ರೂಪಧಾರಿಯಾಗಿ ಕಾಣಿಸ್ಕೊತಾರೆ ಅಲ್ವಾ. ಯಾರಾದ್ರೂ ಹುಟ್ಟಬೇಕಾದ್ರೆ ಚತುರ್ಭುಜ ರೂಪಧಾರಿಯಾಗಿರ್ತಾರ, ಸರ್ವಾಲಂಕಾರ ಭೂಷಿತರಾಗಿರ್ತಾರ? ಇಲ್ಲ, ಅವರು ದೇವೋತ್ತಮ ಪರಮ ಪುರುಷ. ಅದಕ್ಕೆ ಅವರು ಏನು ನಾರಾಯಣನ ರೂಪದಲ್ಲಿ ಅವರು ಬರ್ತಾರೆ. ಯಾವಾಗ ದೇವಕಿ ಮತ್ತೆ ವಸುದೇವ ಪ್ರಾರ್ಥನೆಯನ್ನ ಮಾಡಿ ಮಗುವಿನ ರೂಪಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ವಿನಂತಿಯನ್ನ ಮಾಡ್ಕೋತಾರೋ, ಆಗ ಅವರು ಚಿಕ್ಕ ಮಗುವಾಗ್ತಾರೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ತನ್ನ ತಾಯಿ ಎನಿಸಿಕೊಂಡವಳ ಎದುರೇ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದನು. ಅನಂತರ ತಾಯಿಯ ಪ್ರಾರ್ಥನೆಯ ಮೇರೆಗೆ ಮಾನವ ಶಿಶುವಾದನು. ಆ ಕೂಡಲೇ ಅವಳನ್ನ ಬಿಟ್ಟು ಮತ್ತೊಬ್ಬ ಭಕ್ತನಿಗಾಗಿ ಗೋಕುಲಕ್ಕೆ ತೆರಳಿದನು ಅಲ್ವಾ. ಸೊ ಅವರು ಯಮುನಾ ನದಿಯನ್ನ ವಸುದೇವ ದಾಟ್ಕೊಂಡು ಕೃಷ್ಣನನ್ನ ಯಶೋದೆಯ ಮಡಿಲಲ್ಲಿ ಮಲಗಿಸಿ ಅವರು ಆ ಮಾಯಾದೇವಿಯನ್ನ ಅವರು ಮತ್ತೆ ವಾಪಸ್ಸು ಮಥುರೆಗೆ ಕರ್ಕೊಂಡು ಬರ್ತಾರೆ. ಗೋಕುಲದಲ್ಲಿ ನಂದ ಮಹಾರಾಜ ಮತ್ತು ಯಶೋಧ ಮಾತೆ ಅವನನ್ನು ಮಗನಾಗಿ ಅಂಗೀಕರಿಸಿದರು. ಅಂತೆಯೇ ಭಗವಾನ್ ಶ್ರೀಕೃಷ್ಣನ ಪ್ರತಿರೂಪವಾದ ಶ್ರೀ ಬಲದೇವನನ್ನ ವಸುದೇವನ ಮತ್ತೊಬ್ಬಳು ಪತ್ನಿಗೆ ಜನಿಸಿದ ಶಿಶುವೆಂದೇ ಪರಿಗಣಿಸಲಾಯಿತು. ಶ್ರೀಕೃಷ್ಣನ ಜನನ ಮತ್ತು ಲೀಲೆಗಳು ಕಾರ್ಯಾಚರಣೆಗಳು ಅಲೌಕಿಕವಾದವು ಎಂದು ಅವುಗಳ ಅಲೌಕಿಕ ಸ್ವರೂಪವನ್ನು ಅರಿತುಕೊಳ್ಳುವಂತಹ ಅದೃಷ್ಟಶಾಲಿಗಳು ಕೂಡಲೇ ಮುಕ್ತಾತ್ಮರಾಗಿ ದೇವರ ಸಾಮ್ರಾಜ್ಯಕ್ಕೆ ಮರಳಲು ಅರ್ಹರಾಗುವರು ಅಂತ ಹೇಳ್ತಾರೆ ನೋಡಿ. ಯಾರೆಲ್ಲ ಕೃಷ್ಣನ ಬಗ್ಗೆ ತಿಳ್ಕೊತಾ ಇದಾರೋ ಅವ್ರನ್ನ ಅದೃಷ್ಟಶಾಲಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ಯಾರನ್ನ ಭಾಗ್ಯಶಾಲಿಗಳು ಅದೃಷ್ಟಶಾಲಿಗಳು ಅಂತ ನಾವ್ ಅನ್ಕೋತಾ ಇದ್ವಿ. ಸೊ ಯಾರು ಈ ಭೌತಿಕ ಪ್ರಪಂಚದಲ್ಲಿ ಹೆಚ್ಚು ಸಿರಿವಂತರಾಗಿರ್ತಾರೆ, ಹೆಚ್ಚು ಏನು ಗೌರವವನ್ನ ಪಡೆದಿರುವಂತಹ ಸ್ಥಾನದಲ್ಲಿ ಅವ್ರು ಇರ್ತಾರೆ, ಅಂತವ್ರನ್ನ ನಾವು
ತುಂಬಾ ಅದೃಷ್ಟಶಾಲಿಗಳು, ಭಾಗ್ಯಶಾಲಿಗಳು ನಾವಂಗಿಲ್ವಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ವಿ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಏನನ್ನ ಹೇಳ್ತಾರೆ, ಯಾರು ಭಗವಂತನ ಬಗ್ಗೆ ತಿಳ್ಕೊತಾರೆ, ಜ್ಞಾನವನ್ನ ಪಡ್ಕೋತಾರೆ, ಅವರು ಅದೃಷ್ಟಶಾಲಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅವರು ಕೂಡಲೇ ಮುಕ್ತಾತ್ಮರಾಗಿ ದೇವರ ಸಾಮ್ರಾಜ್ಯಕ್ಕೆ ಮರಳಲು ಅರ್ಹರಾಗುವರು ಎಂದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಮುಕ್ತಿಗಾಗಿ ಶ್ರೀಕೃಷ್ಣನ ಜನನ ಮತ್ತು ಕಾರ್ಯಕ್ರಿಯೆಗಳ ಪಾರಮಾರ್ಥಿಕ ಸ್ವರೂಪದ ಜ್ಞಾನವೇ ಸಾಕು. ನಮ್ಗೆ ಬೇರೆ ಇನ್ನೇನು ಬೇಡ. ನಮ್ದು ಈ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ಏನು? ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸುಲಭ ಮಾರ್ಗ ಏನ್ ಹೇಳ್ತಾ ಇದ್ದಾರೆ, ನಾವು ಭಗವಂತನ ದಿವ್ಯ ಲೀಲೆಗಳ ಬಗ್ಗೆ ಶ್ರವಣ ಮಾಡಿದ್ರೆ ಸಾಕು, ನಾವು ಮುಕ್ತಾತ್ಮರಾಗಿ ದೇವರ ಸಾಮ್ರಾಜ್ಯಕ್ಕೆ ಹೋಗೋ ಅರ್ಹತೆನ ನಾವು ಪಡ್ಕೋತೀವಿ. ಸೊ ಅದರಿಂದ ನಮ್ಗೆ ಭಗವಂತನ ಬಗ್ಗೆ ಕೇಳೋದು ಒಂದೇ ಸಾಕು ಅಂತ ಹೇಳ್ಬಿಟ್ಟು, ಈ ಜ್ಞಾನವೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಪಾರಮಾರ್ಥಿಕ ಸ್ವರೂಪವನ್ನ 9 ಸ್ಕಂದದಲ್ಲಿ ವಿವರಿಸಲಾಗಿದೆ. 10ನೆಯದರಲ್ಲಿ ಅವನ ವಿಶೇಷ ಲೀಲೆಗಳನ್ನ ಎತ್ತಿಕೊಳ್ಳಲಾಗಿದೆ. ಇವೆಲ್ಲವೂ ಈ ಸಾಹಿತ್ಯವನ್ನು ಕ್ರಮೇಣವಾಗಿ ಅಧ್ಯಯನ ಮಾಡಿದಂತೆ ಅರ್ಥವಾಗುತ್ತದೆ ಅಲ್ವಾ. ನಮಗೆ ನೋಡಿ ಪ್ರತಿ ಬಾರಿ ಹೇಳ್ತಾ ಇದ್ದಾರೆ, ಭಾಗವತಮನ್ನ ನಾವು ಹೇಗೆ ಓದ್ಬೇಕು ಅಂತಂದ್ರೆ, ನಾವು ಒಂದೇ ಬಾರಿಗೆ 10ನೇ ಸ್ಕಂದಕ್ಕೆ ಹೋಗೋ ಆಗಿಲ್ಲ. ನಾವು ಕ್ರಮೇಣವಾಗಿ ಹಂತವಾಗಿ ನಾವು 1ನೇ ಸ್ಕಂದದಿಂದ ನಾವು ಓದ್ಕೊಂತ 10ನೇ ಸ್ಕಂದಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವಾಗಷ್ಟೇ ನಮ್ಗೆ ಆ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನು ತನ್ನ ತಾಯಿಯ ತೊಡೆ ಮೇಲಿರುವಾಗಲೇ ತನ್ನ ದೇವತ್ವವನ್ನ ಪ್ರದರ್ಶಿಸಿದನೆಂಬುದನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಲ್ವಾ. ಅವರು ಚಿಕ್ಕ ಮಗು ಇದ್ದಾಗಲೇ ಅವರು ಎಷ್ಟು ರಾಕ್ಷಸರನ್ನ ಅವರು ಸಂಹಾರ ಮಾಡಿದ್ದಾರೆ. ಅದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ, ಹೌದು ಅವ್ರು ಇವಾಗ ಮನುಷ್ಯ ರೂಪದಲ್ಲಿ ಬಂದಿದ್ದಾರೆ, ಆದ್ರೆ ಅವರು ಸಾಮಾನ್ಯ ಮನುಷ್ಯ ಅಲ್ಲ, ಅವರು ದೇವರು ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರು ಮಾಡಿರುವ ಆ ದಿವ್ಯ ಕರ್ಮಗಳಿಂದ ಅರ್ಥ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವನ ಕಾರ್ಯ ಕ್ರಿಯೆಗಳೆಲ್ಲ ಅತಿ ಮಾನುಷವಾದುದು. ಅವನು 7 ವರ್ಷದವನಿದ್ದಾಗಲೇ ಗೋವರ್ಧನ ಗಿರಿಯನ್ನ ಎತ್ತಿದನು. ಈ ಎಲ್ಲ ಕಾರ್ಯಕೃತ್ಯಗಳು ಅವನು ವಾಸ್ತವವಾಗಿ ದೇವೋತ್ತಮ ಪರಮಪುರುಷನೆಂಬುದನ್ನ ರುಜುವಾತು ಪಡಿಸುತ್ತದೆ. ಆದರೂ ತಮ್ಮ ಆಧ್ಯಾತ್ಮಿಕ ಮಾಯಚ್ಛಾದನದಿಂದಾಗಿ ಅವನ ತಂದೆ ತಾಯಿ ಮತ್ತಿತರು ಬಂಧು ಬಳಗ ಎನಿಸಿಕೊಂಡವರೆಲ್ಲರೂ ಅವನನ್ನು ಸಾಮಾನ್ಯ ಶಿಶುವಿನಂತೆಯೇ ಗ್ರಹಿಸಿದರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅವ್ರಿವಾಗ ತಮ್ಮ ಲೀಲೆಗಳನ್ನ ಸರಿಯಾಗಿ ಮಾಡ್ಬೇಕಂತಂದ್ರೆ ಯೋಗ ಮಾಯೆ ಕೃಷ್ಣನ ತಂದೆ ತಾಯಿ ಬಂಧು ಬಳಗದವರನ್ನೆಲ್ಲ ಅದು ಕವರ್ ಮಾಡ್ಬಿಟ್ಟಿರುತ್ತೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರು ಕೃಷ್ಣನನ್ನ ಸಾಮಾನ್ಯ ಬಾಲಕ, ತಮ್ಮ ಮಗು ಅಂತಾನೆ ಅವರು ಗ್ರಹಿಸ್ತಾರೆ. ಇದು ಭಗವಂತನ ಯೋಗ ಮಾಯೆಯಿಂದ ಸಾಧ್ಯ ಆಗತ್ತೆ. ನೈಮಿಷಾರಣ್ಯದ ಋಷಿಗಳು ಅವನನ್ನ ತೋರಿಕೆಗೆ ಮಾನವರನ್ನು ಹೋಲುವಂತೆ ವರ್ಣಿಸಿದರು, ಆದರೆ ವಾಸ್ತವವಾಗಿ ಅವನು ಸರ್ವಶಕ್ತ ದೇವೋತ್ತಮ ಪರಮಪುರುಷನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ನೈಮಿಷಾರಣ್ಯದ ಋಷಿಗಳು ಅವನನ್ನ ತೋರಿಕೆಗೆ ನೋಡ್ಲಿಕ್ಕೆ ಮಾತ್ರ ಮಾನವರನ್ನ ಹೋಲುವಂತೆ ವರ್ಣಿಸಿದರೆ, ಆದ್ರೆ ಅವನು ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ 21ನೇ ಶ್ಲೋಕದಲ್ಲಿ ಆ ಋಷಿ ಮುನಿಗಳು ಏನ್ ಹೇಳ್ತಾ ಇದ್ದಾರೆ, ಈಗ ಕಲಿಯುಗ ಪ್ರಾರಂಭ ಆಗಿದೆ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಇಲ್ಲಿ ಸಮಾವೇಶಗೊಂಡಿದೀವಿ ಈ ಭಗವಂತನ ಸಂದೇಶವನ್ನ ಶ್ರವಣ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿಮಾಗತಮಾಜ್ಞಾಯ ಕ್ಷೇತ್ರೇ ಅಸ್ಮಿನ್ ವೈಷ್ಣವೇ ವಯಂ ಆಸೀನ ದೀರ್ಘ ಸತ್ರೇಣ ಕಥಾಯಾಂ ಸಕ್ಷಣ ಹರೇಹೇ. ಕಲಿಯುಗ ಆಗಲೇ ಪ್ರಾರಂಭವಾಗಿದೆ. ಇದನ್ನು ಚೆನ್ನಾಗಿ ಬಲ್ಲ ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ದೇವೋತ್ತಮ ಪರಮಪುರುಷನ ಅಲೌಕಿಕ ಸಂದೇಶವನ್ನ ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ ಈ ರೀತಿ ಯಾಗವನ್ನ ಆಚರಿಸಲು ಸಮಾವೇಶಗೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಸೂತ ಗೋಸ್ವಾಮಿಗಳಿಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ಕಲಿಯುಗ ಆಗ್ಲೇ ಪ್ರಾರಂಭ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಈ ಪುಣ್ಯ ಕ್ಷೇತ್ರದಲ್ಲಿ, ಈ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಹ ಸಮಾವೇಶಗೊಂಡಿದ್ದೀವಿ. ಏನಕ್ಕೋಸ್ಕರ? ಆ ಭಗವಂತನ ಅಲೌಕಿಕ ಸಂದೇಶವನ್ನ ಸವಿಸ್ತಾರವಾಗಿ, ಅಂದ್ರೆ ನಮ್ಗೆ ಬ್ರೀಫ್ ಆಗಿ ಅಲ್ಲ, ಸವಿಸ್ತಾರವಾಗಿ ಶ್ರವಣ ಮಾಡ್ಲಿಕ್ಕೆ ನಾವು ಈ ರೀತಿ ಯಾಗವನ್ನ ಆಚರಿಸ್ತಾ ಇದೀವಿ ಅಂತ ಬಿಟ್ಟು ಹೇಳ್ತಾ ಇದಾರೆ. ಸೊ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರು ಹಾಗೇನೆ ಸತ್ಯಯುಗವನ್ನ ಸುವರ್ಣ ಯುಗ ಅಂತ ಕರೀತಾರೆ. ಮತ್ತೆ ರಜತ ಮತ್ತೆ ತಾಮ್ರ ಯುಗ ಯಾವುದು? ತ್ರೇತ ಮತ್ತೆ ದ್ವಾಪರ ಯುಗ. ಕಲಿಯುಗ ಇದು ಕಬ್ಬಿಣದ ಯುಗ. ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ, ಈ ಕಲಿಯುಗ ಆತ್ಮ ಸಾಕ್ಷಾತ್ಕಾರಕ್ಕೆ ಎಳ್ಳಷ್ಟು ಸೂಕ್ತವಾದುದಲ್ಲ. ಸತ್ಯಯುಗದಲ್ಲಿ ಜನತೆ 1,00,000 ವರ್ಷ ಕಾಲ ಬದುಕುತ್ತಿದ್ದರು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸುದೀರ್ಘ ಧ್ಯಾನವನ್ನ ಆಚರಿಸುತ್ತಿದ್ದರು. ನಾವ್ ಇದು ತಿಳ್ಕೊಂಡಿದೀವಲ್ವಾ, ಯಾವ ಯಾವ ಯುಗಕ್ಕೆ ಯಾವ ಯಾವ ಧರ್ಮ ಅಂತ ನಾವು ತಿಳ್ಕೊಂಡಿದೀವಿ. ಈಗ ಕಲಿಯುಗದ ಧರ್ಮ ಏನು? ನಾವು ಸಂಕೀರ್ತನೆಯನ್ನ ಮಾಡ್ಬೇಕು. ಸೊ ಇವಾಗ ಭಗವಂತ ನಮ್ಮ ಮೇಲೆ ಕರುಣೆಯನ್ನ ತೋರಿದ್ದಾರೆ ಅಲ್ವಾ, ಎಷ್ಟು ಕರುಣೆಯನ್ನ ತೋರಿ ಎಷ್ಟು ಸುಲಭವಾದ ಮಾರ್ಗವನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಶೌನಕಾದಿ ಋಷಿಗಳು ಅವರೇ ಉತ್ತಮ ಉದಾಹರಣೆಯಾಗಿ ನಿಲ್ಬೇಕು ಅಂತ ಹೇಳ್ಬಿಟ್ಟು ಈಗ ಆ ಭಗವಂತನ ಕುರಿತಾಗಿ ಶ್ರವಣ ಮಾಡ್ಲಿಕ್ಕೆ, ಅವರ ಕುರಿತಾಗಿ ಸಂಕೀರ್ತನೆಯನ್ನ ಮಾಡ್ಲಿಕ್ಕೆ
ಅವ್ರು ಈಗ ಅವರೆಲ್ಲರೂ ಎರೆದು ಇಲ್ಲಿ ಯಾಗವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಇಲ್ಲಿ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾಗವತ ಧರ್ಮದ ಈ ಪದ್ಧತಿಯನ್ನ ಉಪದೇಶಿಸಿದರು. ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಭಗವಾನ್ ಶ್ರೀಕೃಷ್ಣನ ಸಂದೇಶಗಳನ್ನ, ಮುಖ್ಯವಾಗಿ ಭಗವದ್ಗೀತೆಯ ಸಂದೇಶವನ್ನ ಪ್ರಸಾರ ಮಾಡುವ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕೆಂದು ಅವರು ಸೂಚಿಸಿದರು ಅಲ್ವಾ. ಚೈತನ್ಯ ಮಹಾಪ್ರಭುಗಳ ಆಶಯ ಏನಿದೆ, ಅವರು ಯಾರೇ ಈ ಭಾರತ ಭೂಮಿಯಲ್ಲಿ ಹುಟ್ಟಿದರೋ ಅವರ ಕರ್ತವ್ಯ ಏನು ಅಂತಂದ್ರೆ, ನಾವು ಈ ಭಾಗವತ ಧರ್ಮವನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಆಚರಣೆಯನ್ನ ಮಾಡಿ ಆ ಭಗವಂತನ ಸಂದೇಶವನ್ನ ಎಲ್ಲರಿಗೂ ನಾವು ಅದನ್ನ ಹಂಚಬೇಕು. ಸೊ ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಭಗವದ್ಗೀತೆಯ ಉಪದೇಶಗಳಲ್ಲಿ ಸ್ಥಿರವಾಗಿ ತಮ್ಮ ಮನಸ್ಸನ್ನ ನೆಲೆಗೊಳಿಸುತ್ತಾರೋ ಅಂತಹವರು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಚ್ಚಿನ ಜ್ಞಾನ ಸಂಪಾದಿಸಲು ಶ್ರೀಮದ್ ಭಾಗವತದ ಅಧ್ಯಯನವನ್ನ ಕೈಗೊಳ್ಳಬಹುದು ಅಂತ ಹೇಳ್ತಾ ಇದಾರೆ. ನಮ್ಗೆ ಅನ್ಸುತ್ತಲ್ವಾ, ಇದೇನಿದು ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಹೇಳಿದರೆ ನಾವು ಭಗವದ್ಗೀತೆಯ ಒಂದು ಆಶ್ರಯ ಪಡೆದ್ರೆ ಸಾಕು, ನಾವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೋದು ಅಂತ ನಮ್ಗೆ ಹೇಳ್ತಿದ್ದಾರೆ. ಯಾಕೆ ಮತ್ತೆ ಇಲ್ಲಿ ಭಾಗವತಮ್ಮನ್ನ ಇಲ್ಲಿ ತುಂಬಾ ಅವರು ಅಂದ್ರೆ ಅದನ್ನ ಗ್ಲೋರಿಫೈ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತಲ್ವಾ. ನೋಡಿ, ಅದಕ್ಕೆ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ, ನಮ್ಗೆ ಭಗವದ್ಗೀತೆಯ ಉಪದೇಶದಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು. ಅದಾದ್ಮೇಲೆ ನಾವು ಮುಂದೆ ನಾವು ಭಗವಂತನನ್ನ ಬಳಿಗೆ ಹೋಗ್ಬೇಕಂದ್ರೆ ನಾವು ಇನ್ನ ಹೆಚ್ಚು ಜ್ಞಾನ ಸಂಪಾದನೆ ಮಾಡ್ಬೇಕಾಗತ್ತೆ. ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ನಾವು ಈ ಭಾಗವತದ ಅಧ್ಯಯವನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಲ್ವಾ. ನಾವಿವಾಗ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ನೀವು ನನಗೆ ಶರಣಾಗಿ, ನನಗೆ ಭಕ್ತಿಯನ್ನ ಮಾಡಿ, ನನಗೆ ಪೂಜೆಯನ್ನ ಮಾಡಿ, ನನಗೆ ನಮಸ್ಕಾರ ಮಾಡಿ, ನನ್ನಲ್ಲೇ ಯಾವಾಗ್ಲೂ ಮನಸ್ಸನ್ನ ಸ್ಥಿರಗೊಳಿಸಿ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ, ಬಟ್ ನಮ್ಗೆ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ ಅಲ್ವಾ. ಸೊ ನಮ್ಗೆ ಅದನ್ನ ನಾವು ವಿವರವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಇವಾಗ ಈ ಭಾಗವತಮನ್ನ ನಾವು ಓದ್ಬೇಕಾಗತ್ತೆ, ಅದರ ಅಧ್ಯಯನವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು 22ನೇ ಶ್ಲೋಕ, ಇದು ತುಂಬಾ ಮುಖ್ಯವಾದ ಶ್ಲೋಕ. ನಾವಿವಾಗ ನಮ್ಮ ಮಾನವ ಜನ್ಮವನ್ನ ನಾವು ಉದ್ಧಾರ ಮಾಡ್ಬೇಕಂತಂದ್ರೆ ನಾವು ಯಾರ ಹೆಜ್ಜೆನ ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವಿವಾಗ ಯಾರ ಹೆಜ್ಜೆನ ಅನುಸರಿಸ್ಬೇಕು ಅಂತಂದ್ರೆ ಈ ಶೌನಕಾದಿ ಋಷಿಗಳ ಹೆಜ್ಜೆನ ನಾವು ಅನುಸರಿಸಿದ್ರೆ ನಾವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 22ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತ್ವಮ್ನ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ಥಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರಾ ಇವಾರ್ಣವಂ. ನಾವು ದೈವೇಚ್ಛೆಯಿಂದ ಸೌಜನ್ಯದ ಮೂರ್ತಿಯಾದ ತಮ್ಮನ್ನು ಇಲ್ಲಿ ಭೇಟಿ ಮಾಡಿದ್ದೇವೆ. ಮಾನವನ ಸಕಲ ಸದ್ಗುಣಗಳನ್ನು ನಾಶಗೊಳಿಸುವ ದುಸ್ತರವಾದ ಕಲಿಯುಗ ಎಂಬ ಸಮುದ್ರವನ್ನ ದಾಟಲಿಚ್ಛಿಸುವವರ ನೌಕೆಗೆ ನಾವು ತಮ್ಮನ್ನು ನೌಕಾಧಿಪತಿಯಾಗಿ ಅಂಗೀಕರಿಸುತ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಅಲ್ವಾ, ಈ ಕಲಿಯುಗ ಯಾವ ತರ ಇದೆ, ನಾವು ನಮ್ಮೆಲ್ಲ ಸದ್ಗುಣಗಳನ್ನ ನಾಶ ಮಾಡುವಂತಹ ಯುಗ ಇದು, ದುಸ್ತರವಾದ ಯುಗ ಅಂತ ಹೇಳ್ತಿದ್ದಾರೆ. ಸೊ ಈ ಕಲಿಯುಗವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ, ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಸಮುದ್ರವನ್ನ ನಾವು ಹೇಗೆ ನಾವು ಈಜಿ ದಾಟಿ ಪಾರಾಗಿ ನಾವು ಆ ಕಡೆ ಇರುವಂತಹ ದಡವನ್ನ ನಾವು ಹೇಗೆ ಸೇರ್ಬೇಕು ಅಂತಂತಂದ್ರೆ ನಾವು ಎಂತಹ ಅಡಗನ್ನ ಉಪಯೋಗಿಸ್ಬೇಕು ಅಂತಂದ್ರೆ ಈ ಭಗವದ್ಗೀತಾ ಮತ್ತೆ ಭಾಗವತದ ಸಂದೇಶವನ್ನ ನಾವು ಉಪಯೋಗಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹಡಗು ಯಾವುದು, ಭಗವದ್ಗೀತೆ ಭಾಗವತದ ರೂಪದಲ್ಲಿರುವ ಶ್ರೀಕೃಷ್ಣನ ಸಂದೇಶ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಈ ಹಡಗಿಗೆ ಯಾರು ನೌಕಾಧಿಪತಿ ಅಂತಂತಂದ್ರೆ ಸೂತ ಗೋಸ್ವಾಮಿಗಳು. ನಾವಿವಾಗ ಸೂತ ಗೋಸ್ವಾಮಿಗಳನ್ನ ನಾವು ನೌಕಾಧಿಪತಿಯಾಗಿ ನಾವು ಅಂಗೀಕರಿಸಿದ್ರೆ ನಾವಿವಾಗ ಈ ಕಲಿಯುಗ ಅನ್ನೋ ಒಂದು ಸಮುದ್ರವನ್ನ ನಾವು ದಾಟಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಕಲಿಯುಗ ತುಂಬಾ ಅಪಾಯಕಾರಿ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಕಲಿಯುಗದ ಆ ವೈಪರೀತ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಮಾನವ ಜನ್ಮ ಇರೋದೇ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ, ಆದ್ರೆ ನಾವು ಇದನ್ನೆಲ್ಲ ಮರ್ತು ಹೋಗಿದೀವಿ. ಈ ಕಲಿಯುಗದಲ್ಲಿ ನಾವ್ ಏನಕ್ಕೆ, ನಮ್ಮ ಈ ಮಾನವ ಜನ್ಮದ ಉದ್ದೇಶ ಏನು ಅಂತಾನೆ ನಾವೆಲ್ಲ ಮರ್ತು ಹೋಗಿದೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ ನಾವಿವಾಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂದ್ರೆ ನಾವಿವಾಗ ನೈಮಿಷಾರಣ್ಯದ ಋಷಿಗಳ ಮಾರ್ಗವನ್ನ ನಾವು ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೈಮಿಷಾರಣ್ಯದ ಋಷಿಗಳ ಮಾರ್ಗವನ್ನ ಅನುಸರಿಸಬೇಕು ಹಾಗೂ ಶ್ರೀ ಸೂತ ಮುನಿಗಳನ್ನ ಅಥವಾ ಅವರ ನೈಜ ಪ್ರತಿನಿಧಿಯನ್ನ ಹಡಗಿನ ನೌಕಾಧಿಪತಿಯಾಗಿ ಅಂಗೀಕರಿಸಬೇಕು. ಹಡಗು ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದ ರೂಪದಲ್ಲಿರುವ ಭಗವಾನ್ ಶ್ರೀಕೃಷ್ಣನ ಸಂದೇಶವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಕೊನೆಯ ಶ್ಲೋಕ 23ನೇ ಶ್ಲೋಕ, ಇಲ್ಲಿ ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, 6ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮವರ್ಮಣಿ ಸ್ವಾಂ ಕಾಷ್ಟ ಮಧುನೋಪೇತೆ ಧರ್ಮಃ ಕಂ ಶರಣಂ ಗತಃ
ಧರ್ಮಃ ಕಂ ಶರಣಂ ಗತಃ. ನೋಡಿ ಇಲ್ಲಿ ಏನ್ ಕೇಳ್ತಾ ಇದಾರೆ, ಧರ್ಮ ಯಾರ ಶರಣನ್ನ ಅದು ಹೊಕ್ಕಿದೆ. ಸೊ ಧರ್ಮಃ ಕಂ ಶರಣಂ ಗತಃ, ಧರ್ಮವು ಯಾರನ್ನು ಮೊರೆ ಹೊಕ್ಕಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದಾರೆ. ಇದು 6ನೇ ಪ್ರಶ್ನೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಪರಮ ಸತ್ಯನಾದ ಎಲ್ಲ ಯೋಗ ಶಕ್ತಿಗಳ ಪ್ರಭುವಾದ ಶ್ರೀಕೃಷ್ಣನು ತನ್ನ ದಿವ್ಯ ಧಾಮಕ್ಕೆ ತೆರಳಿರುವುದರಿಂದ ಈಗ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿವೆ ಎಂಬುದನ್ನ ದಯವಿಟ್ಟು ತಿಳಿಸುವಂತರಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿ ಅವ್ರನ್ನ ಕೇಳ್ತಾ ಇದ್ದಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ 5000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಕೃಷ್ಣ ಬಂದ್ರು. ಅವ್ರು ಬಂದಿರೋ ಉದ್ದೇಶ ಏನು? ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ ಅಲ್ವಾ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮಹ್ಯಂ ಅಂತ ನಾವು ಕೇಳಿದೀವಿ ಅಲ್ವಾ. ಅವರು ಬಂದಿರೋದೇ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ. ಆದ್ರೆ ಇವಾಗ ಏನಾಗಿದೆ, ಕೃಷ್ಣ ಅವರು ತನ್ನ ಸ್ವಧಾಮಕ್ಕೆ ಅವರು ತೆರಳಿದ್ದಾರೆ. ಹಾಗಾದ್ರೆ ಈಗ ಧರ್ಮ ಯಾರ ಆಶ್ರಯವನ್ನ ಪಡೆದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 6ನೇ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಶ್ರೀಮದ್ ಭಾಗವತದ 1ನೇ ಸ್ಕಂದದ ಋಷಿಗಳ ಪ್ರಶ್ನೆ ಎಂಬ 1ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಸೊ ನಾನು ಇವಾಗ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೇಬೇಕಾಗಿರುವಂತಹ ವಿಷಯ ಏನಿದೆ ಈ 1ನೇ ಅಧ್ಯಾಯದಲ್ಲಿ, ಅದನ್ನ ನಾವು ಇವಾಗ ಬ್ರೀಫ್ ಆಗಿ ತಿಳ್ಕೊಳ್ಳೋಣಂತೆ. ಸೊ ಸ್ಕಂದ 1 ಅಧ್ಯಾಯ 1 ಋಷಿಗಳ ಪ್ರಶ್ನೆ. ಸೊ ಇದನ್ನ ಹೇಗೆ ವಿಂಗಡಿಸಿದರೆ ಅಂತ ನಾವು ತಿಳ್ಕೊಂಡ್ವಿ. ಮೊದಲ 3 ಶ್ಲೋಕಗಳು ಶ್ರೀಮದ್ ಭಾಗವತದ ಮುನ್ನುಡಿಯನ್ನ ಅದು ನಮ್ಗೆ ಹೇಳುತ್ತೆ. ಅದರಲ್ಲಿ ನಮ್ಗೆ ಭಗವಂತನ ಮಹಿಮೆಗಳು ಮತ್ತೆ ನಮ್ಮ ಗುರಿ ಏನು ಅಂತ ನಮ್ಗೆ ತಿಳಿಸಿಕೊಡುತ್ತೆ. 1ನೇ ಶ್ಲೋಕ ಸಂಬಂಧ, ನಮಗೂ ಮತ್ತೆ ಭಗವಂತನಿಗಿರುವ ಸಂಬಂಧವನ್ನ ತಿಳಿಸಿಕೊಡುತ್ತೆ. 2ನೇ ಶ್ಲೋಕ ಅಭಿಧೇಯವನ್ನ ತಿಳಿಸಿಕೊಡುತ್ತೆ, ಅಂದ್ರೆ ನಾವು ಭಗವಂತನನ್ನ ಪಡಿಲಿಕ್ಕೆ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ ತಿಳಿಸಿಕೊಡುತ್ತೆ. 3ನೇ ಶ್ಲೋಕ ಪ್ರಯೋಜನವನ್ನ, ನಮ್ಗೆ ಆ ಭಗವಂತನ ಪ್ರೇಮವನ್ನ ನಾವು ಪಡಿತೀವಿ, ಆ ರಸವನ್ನ ನಾವು ತಿಳ್ಕೊಂಡ್ವಿ. ಭಗವಂತನ ಜೊತೆ ನಾವು ಆ ಪ್ರೇಮ ಅಂತಂದ್ರೆ ಎಲ್ಲ ರಸಗಳನ್ನೇ ಆ ರಸಗಳ ಸಮ್ಮಿಲನವೇ ಪ್ರೇಮ ಅಂತ ನಾವು ತಿಳ್ಕೊಂಡ್ವಿ. ಸೊ ಪ್ರಯೋಜನ ಏನು ಅಂದ್ರೆ ನಮ್ಗೆ ಭಗವಂತನ ಪ್ರೇಮ ನಮ್ಗೆ ಸಿಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ 4ರಿಂದ 8ನೇ ಶ್ಲೋಕದಲ್ಲಿ ನಾವು ಏನ್ ತಿಳ್ಕೊಂಡ್ವಿ, ಋಷಿಗಳು ಅವರು ಈ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವರು ದೃಶ್ಯವನ್ನ ಹೊಂದಿಸ್ತಾ ಇದ್ದಾರೆ. ಮತ್ತೆ ಅವರು ಸೂತ ಗೋಸ್ವಾಮಿಗಳನ್ನ ವೈಭವೀಕರಿಸ್ತಾರೆ 8ನೇ ಶ್ಲೋಕದ ತನಕ. ಅದಾದ್ಮೇಲೆ 9ನೇ ಶ್ಲೋಕದಿಂದ 23ನೇ ಶ್ಲೋಕದ ತನಕ ಕಲಿಯುಗದ ಪರಿಸ್ಥಿತಿಯನ್ನ ವಿವರಿಸ್ತಾರೆ. ಮತ್ತೆ 6 ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಸೊ ಇದು ಈ ಅಧ್ಯಾಯದ ಸಂಕ್ಷಿಪ್ತವಾದಂತಹ ಒಂದು ಏನು ವಿಷಯ. ಸೊ ನಮ್ಗೆ 1ನೇ ಶ್ಲೋಕದಲ್ಲಿ ನಾವು ದೇವೋತ್ತಮ ಪರಮ ಪುರುಷನನ್ನ ಪರಮ ಸತ್ಯ ಅಂತ ಹೇಳ್ಬಿಟ್ಟು ವೇದವ್ಯಾಸರು ಅವ್ರಿಗೆ ಧೀಮಹಿ ಅಂತಂದ್ರೆ ಧ್ಯಾನವನ್ನ ಮಾಡ್ತಾರೆ. ನಾನು ಯಾಕೆ ಧ್ಯಾನವನ್ನ ಮಾಡ್ತಾ ಇದ್ದೀನಿ ಭಗವಂತನಾದ ವಾಸುದೇವನಿಗೆ ಅಂತ ಅಂದ್ಬಿಟ್ಟು ಅವರು 7 ಲಕ್ಷಣಗಳನ್ನ ವಿವರಿಸ್ತಾರೆ ಅಲ್ವಾ. 7 ಕಾರಣಗಳನ್ನ ಹೇಳ್ತಾರೆ. ಆ 7 ಕಾರಣಗಳು ಯಾವುದು ಅಂತಂದ್ರೆ, ಭಗವಂತ ಸಕಲ ಕಾರಣಗಳಿಗೆ ಅವರು ಕಾರಣ, ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಪ್ರಜ್ಞೆಯನ್ನ ಹೊಂದಿದ್ದಾರೆ. ಅಂದ್ರೆ ಅವರು ಸ್ವರಾಟ್ ಮತ್ತೆ ಅಭಿಜ್ಞ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸ್ವರಾಟ್ ಮತ್ತೆ ಅಭಿಜ್ಞ ಅಂತ ಹೇಳ್ತಾರೆ. ಮೂಲ ಜೀವಿಯಾದ ಬ್ರಹ್ಮಾಜಿಯ ಹೃದಯಕ್ಕೆ ವೇದ ಜ್ಞಾನವನ್ನ ಮೊದಲು ನೀಡಿದವರು ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾರೆ. ಮಹಾನ್ ಋಷಿಗಳು ಮತ್ತು ದೇವತೆಗಳನ್ನು ಸಹ ಭ್ರಮೆಯಲ್ಲಿ ಅವರು ಇರಿಸ್ತಾರೆ. 5ನೇ ಕಾರಣ ಏನ್ ಕೊಡ್ತಾರೆ, ಈ ಭೌತಿಕ ಬ್ರಹ್ಮಾಂಡ ಅವಾಸ್ತವವಾಗಿದ್ದರೂ ಸಹ ವಾಸ್ತವವಾಗಿ ಗೋಚರಿಸುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 6ನೇ ಕಾರಣ ಏನ್ ಕೊಡ್ತಾರೆ, ಅವರು ಈ ಭ್ರಾಂತಿ ಇರುವಂತಹ ಭೌತಿಕ ಪ್ರಪಂಚದಲ್ಲಿ ಇಲ್ಲ, ಅವರು ವಾಸ್ತವವಾಗಿರುವಂತಹ ಶಾಶ್ವತವಾಗಿರುವಂತಹ ಅತೀಂದ್ರಿಯ ನಿವಾಸದಲ್ಲಿ ಅವರು ವಾಸವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರು ಸಂಪೂರ್ಣ ಸತ್ಯ, ಪರಿಪೂರ್ಣ ಸತ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ 7 ಕಾರಣಗಳನ್ನ ಅವರು ಕೊಟ್ಟು ನಾನು ಯಾಕೆ ಆ ವಾಸುದೇವನಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ನಾವು 12 ರಸಗಳನ್ನ ನಾವು ತಿಳ್ಕೊಂಡ್ವಿ. 5 ಪ್ರಾಥಮಿಕ ರಸಗಳು ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ. ಸೊ ಅದ್ ಬಿಟ್ರೆ ಇನ್ನ 7 ರಸಗಳು ಯಾವುದು, ಕರುಣಾರಸ, ಹಾಸ್ಯರಸ, ಅದ್ಭುತ ರಸ, ವೀರರಸ, ರೌದ್ರ ರಸ, ಭಯಾನಕ ರಸ, ಬೀಭತ್ಸ ರಸ ಅಲ್ವಾ. ಸೊ ನಾವು ಇದಕ್ಕೆ ಪ್ರತಿಯೊಂದಕ್ಕೂ ನಾವು ಎಕ್ಸಾಂಪಲ್ ಗಳನ್ನ ನಾವು ತಿಳ್ಕೊಬೇಕು. ನಮ್ಗೆಲ್ಲ ಈ 5ಕ್ಕೆ ಎಕ್ಸಾಂಪಲ್ಸ್ ಗೊತ್ತಿದೆ. ಸೊ ಈ 7ಕ್ಕೂ ಸಹ ನಾವು ಎಕ್ಸಾಂಪಲ್ಸ್ ಅನ್ನ ನಾವು ತಿಳ್ಕೊಂಡ್ರೆ ಒಳ್ಳೇದು. ಸೊ ನಮ್ಗೆ ವೀರರಸ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೇನೆ ಭೀಷ್ಮಾಚಾರ್ಯರು ಅಲ್ವಾ. ಭೀಷ್ಮಾಚಾರ್ಯರು ವೀರರಸದಲ್ಲಿ ಭಗವಂತನಿಗೆ ಅವರು ಪೂಜೆಯನ್ನ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ರೌದ್ರ ಮತ್ತೆ ಭಯಾನಕ, ಬೀಭತ್ಸ, ಹಾಸ್ಯ, ಅದ್ಭುತ, ಅದಕ್ಕೆ ಕರುಣ, ಇದಕ್ಕೆಲ್ಲ ಒಂದೊಂದು ಎಕ್ಸಾಂಪಲ್ಸ್ ಅನ್ನ ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ವೇದವ್ಯಾಸರ ಪ್ರತಿನಿಧಿಯ ಗುಣಗಳು ಹೇಗಿರುತ್ತೆ, ಏನಿರ್ಬೇಕು ಅಂತ ನಾವು ತಿಳ್ಕೊಂಡ್ವಿ.
ಸೊ ಅವರು ಪಾಪಗಳಿಂದ ಸಂಪೂರ್ಣ ಮುಕ್ತರು. ಪಾಪಗಳಂದ್ರೆ ಯಾವುದು? ಆ 4 ನಿಯಂತ್ರಕ ತತ್ವಗಳಿದೆಯಲ್ಲ, ಆ ನಿಯಂತ್ರಕ ತತ್ವಗಳನ್ನ ಅವರು ಪಾಲಿಸ್ಬೇಕು. ಸೊ ಪಾಲಿಸೋದ್ರಿಂದ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಆ ವ್ಯಾಸಪೀಠದಲ್ಲಿ ಕುತ್ಕೋಬೇಕಂದ್ರೆ ಅವರು ಎಲ್ಲ ಧರ್ಮ ಗ್ರಂಥಗಳಲ್ಲಿ ನಿಷ್ಣಾತ ಜ್ಞಾನವನ್ನ ಪಡೆದಿರ್ಬೇಕು. ಅದನ್ನ ಸೂಕ್ತ ಮಾರ್ಗದರ್ಶನದಲ್ಲಿ ಅದನ್ನ ಅಭ್ಯಾಸ ಮಾಡಿರ್ಬೇಕು. ಪರಮ ಪುರುಷನ ಅವತಾರವಾದ ಶ್ರೀ ವೇದವ್ಯಾಸರಿಂದ ಬಂದ ಜ್ಞಾನವನ್ನ ಚೆನ್ನಾಗಿ ಅವರು ಅರ್ಥಕೊಂಡಿರ್ಬೇಕು. ಮತ್ತೆ ಅದು ಬಿಟ್ಟು ಅಂದ್ರೆ ಈ ವೇದ ಜ್ಞಾನವನ್ನ ಬಿಟ್ಟು ಬೇರೆ ಜ್ಞಾನದಲ್ಲೂ ಅವರು ಬೇರೆ ಜ್ಞಾನಗಳೇನಿದೆ, ಆ ಷಡ್ ದರ್ಶನ ಅಂತ ನಾವೇನ್ ತಿಳ್ಕೊಂಡ್ವೋ ಅದನ್ನು ಸಹ ಅವರು ಅರಿತುಕೊಂಡಿರ್ಬೇಕು. ಮತ್ತೆ ಅವರು ವಿನೀತರಾಗಿರ್ಬೇಕು, ವಿಧೇಯರಾಗಿರ್ಬೇಕು. ಆಗಿದ್ರೆ ಮಾತ್ರನೇ ಅವರು ಗುರುವಿನ ಸಕಲ ಕೃಪೆಗೆ ಅವರು ಪಾತ್ರರಾಗಿರ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ಗುರುವಿನ ಕೃಪೆಗೆ ಪಾತ್ರರಾದ್ರೆ ಅವರು ಎಲ್ಲ ಜ್ಞಾನವನ್ನ ಅವರು ತಿಳಿಸಿಕೊಡ್ತಾರೆ. ಸ್ನಿಗ್ಧ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇಲ್ಲಿ 6 ಗುಣಗಳನ್ನ ಹೇಳ್ತಾ ಇದ್ದಾರೆ. ಯಾರು ಶ್ರೀಲ ವ್ಯಾಸದೇವರ ಪ್ರತಿನಿಧಿಯಾಗಿರ್ತಾರೋ ಅವರ 6 ಗುಣಗಳು ಯಾವುದು ಅಂತ ನಾವು ಇಲ್ಲಿ ತಿಳ್ಕೊಂಡ್ವಿ. ಅದಾದ್ಮೇಲೆ ಕಲಿಯುಗದ ವೈಪರೀತ್ಯಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಅಲ್ಪಾಯುಷಿಗಳಾಗಿರ್ತಾರೆ, ಅವರು ಕಲಹ ಪ್ರಿಯರು, ಚಿಕ್ಕ ಚಿಕ್ಕದಕ್ಕೂ ಅವರು ಜಗಳವನ್ನ ಮಾಡ್ತಿರ್ತಾರೆ, ಯುದ್ಧವನ್ನೇ ಮಾಡ್ತಾರೆ. ಮತ್ತೆ ಸೋಮಾರಿಗಳಾಗಿರ್ತಾರೆ, ಮಂದ ಸುಮಂದ ಮತಯ, ತಪ್ಪು ದಾರಿಗೆ ಎಳೆಯಲ್ಪಡ್ತಾರೆ. ಅದೃಷ್ಟಹೀನರು, ಮಂದ ಭಾಗ್ಯ, ಮತ್ತೆ ಸದಾಕಾಲ ಕ್ಷೋಭೆಗೆ ಒಳಗಾಗಿರ್ತಾರೆ, ಉಪದ್ರಿತ. ಸೊ ಈ 6 ಕಲಿಯುಗದ ವೈಪರೀತ್ಯಗಳು ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಇದು 6 ಪ್ರಶ್ನೆಗಳು ಏನ್ ಕೇಳ್ತಾರೆ, ಈ ಅಧ್ಯಾಯದ ಹೆಸರೇ ಋಷಿಗಳ ಪ್ರಶ್ನೆಗಳು ಅಲ್ವಾ. ಈ 6 ಪ್ರಶ್ನೆಗಳು ಯಾವುದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೇಕು. ಸೊ ಪದ್ಯ ಅಂದ್ರೆ ಶ್ಲೋಕ 9ರಲ್ಲಿ ಅವರು ಮೊದಲನೇ ಪ್ರಶ್ನೆಯನ್ನ ಕೇಳ್ತಾರೆ. ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಅಲ್ವಾ. ನಾವ್ ಇದನ್ನ ಬಾಹೆಟ್ ಮಾಡ್ಕೋಬೇಕಾಗತ್ತೆ. ಆಕ್ಚುಲಿ ಈ 6 ಪ್ರಶ್ನೆಗಳನ್ನ ನಾವ್ ಹೇಗೆ ಆ ಭಗವದ್ಗೀತೆಯಲ್ಲಿ ಅರ್ಜುನನ ಆ 5 ಗೊಂದಲಗಳನ್ನ ನಾವು ಮನನ ಮಾಡ್ಕೊಂಡ್ಬಿಟ್ಟಿದ್ವೋ ಅದೇ ತರ ಈ 6 ಪ್ರಶ್ನೆಗಳನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ, ಇದು 9ನೇ ಶ್ಲೋಕದಲ್ಲಿ ಕೇಳ್ತಾರೆ 1ನೇ ಪ್ರಶ್ನೆಯನ್ನ. 11ನೇ ಶ್ಲೋಕದಲ್ಲಿ 2ನೇ ಪ್ರಶ್ನೆಯನ್ನ ಕೇಳ್ತಾರೆ. ಎಲ್ಲ ಧರ್ಮ ಗ್ರಂಥಗಳ ಬಗ್ಗೆ ನಮ್ಗೆ ಹೇಳ್ಬೇಡಿ, ಜ್ಞಾನವನ್ನ ಕೊಡ್ಬೇಡಿ, ಯಾಕಂದ್ರೆ ನಮ್ಗೆ ಅಷ್ಟು ಸಮಯ ಇಲ್ಲ. ಎಲ್ಲ ಧರ್ಮ ಗ್ರಂಥಗಳ ಸಾರವನ್ನ ಮಾತ್ರ ನಮ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು 2ನೇ ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತೆ 12ನೇ ಶ್ಲೋಕದಲ್ಲಿ 3ನೇ ಪ್ರಶ್ನೆಯನ್ನ ಕೇಳ್ತಾರೆ. ದೇವೋತ್ತಮ ಪರಮ ಪುರುಷನು ಯಾವ ಉದ್ದೇಶಕ್ಕಾಗಿ ವಾಸುದೇವನ ಪುತ್ರನಾಗಿ ದೇವಕಿಯ ಗರ್ಭದಲ್ಲಿ ಆವಿರ್ಭವಿಸಿದನು. ಸೊ ಇದನ್ನ ವಸುದೇವ ಅಂತ ಮಾಡ್ಕೊಳ್ಳಿ, ವಾಸುದೇವ ಅಂತ ಬರ್ದಿದ್ದೀನಿ. ಸೊ ದೇವೋತ್ತಮ ಪರಮ ಪುರುಷನು ಯಾವ ಉದ್ದೇಶಕ್ಕಾಗಿ ವಸುದೇವನ ಪುತ್ರನಾಗಿ ದೇವಕಿಯ ಗರ್ಭದಲ್ಲಿ ಆವಿರ್ಭವಿಸಿದನು, ಇದು 3ನೇ ಪ್ರಶ್ನೆ 12ನೇ ಶ್ಲೋಕದಲ್ಲಿ ಕೇಳುತ್ತಾರೆ. ಮತ್ತೆ 17ನೇ ಶ್ಲೋಕದಲ್ಲಿ ಅವರು 4ನೇ ಪ್ರಶ್ನೆಯನ್ನ ಕೇಳ್ತಾರೆ. ತಸ್ಯ ಕರ್ಮಾಣಿ ಅಂದ್ರೆ ಭಗವಂತನ ಕರ್ಮಗಳ ಬಗ್ಗೆ, ದಿವ್ಯ ಕರ್ಮಗಳ ಬಗ್ಗೆ ನಮ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು. ದೇವೋತ್ತಮ ಪರಮ ಪುರುಷನ ಚಟುವಟಿಕೆಗಳ ಬಗ್ಗೆ ಅಂದ್ರೆ ದಿವ್ಯ ಕರ್ಮಗಳ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ಬಿಟ್ಟು 17ನೇ ಶ್ಲೋಕದಲ್ಲಿ 4ನೇ ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತೆ 18ನೇ ಶ್ಲೋಕದಲ್ಲಿ 5ನೇ ಪ್ರಶ್ನೆಯನ್ನ ಕೇಳ್ತಾರೆ. ಅವತಾರ ಕಥಾ ಅಂದ್ರೆ ದೇವೋತ್ತಮ ಪರಮ ಪುರುಷನ ಅವತಾರದ ಬಗ್ಗೆ ನಮ್ಗೆ ತಿಳಿಸಿಕೊಡಿ, ಅದು ಅವರ ಅಂತರಂಗ ಶಕ್ತಿಗಳಿಂದ ಬಂದಿದೆ ಆ ಅವತಾರಗಳೆಲ್ಲ, ಆ ಅವತಾರಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವಂತನ ಅವತಾರಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು 5ನೇ ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತೆ ಕೊನೆಯ ಪ್ರಶ್ನೆ ಏನ್ ಕೇಳ್ತಾರೆ, ದೇವೋತ್ತಮ ಪರಮ ಪುರುಷನು ಈ ಭೌತಿಕ ಪ್ರಪಂಚದಿಂದ ಕಣ್ಮರೆಯಾದ ನಂತರ ಧರ್ಮವು ಎಲ್ಲಿ ಆಶ್ರಯ ಪಡೆಯಿತು ಅಲ್ವಾ, ಧರ್ಮ ಎಲ್ಲಿ ಆಶ್ರಯ ಪಡೆಯಿತು ಅಂತ ಹೇಳ್ಬಿಟ್ಟು 6ನೇ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಮತ್ತೆ ಪ್ರಭುಪಾದ ವಿಷ್ಣುಪಾದ ಅಂದ್ರೆ ಏನು ಅರ್ಥ ಅಂತ ನಾವು ತಿಳ್ಕೊಂಡ್ವಿ. ಸೇವೆಯೇ ತಮ್ಮ ಏಕೈಕ ಪರಮ ಕರ್ತವ್ಯ ಎಂದು ಭಾವಿಸಿದ ಪರಿಶುದ್ಧ ಭಕ್ತರನ್ನ ನಾವು ಪ್ರಭುಪಾದ ಅಥವಾ ವಿಷ್ಣುಪಾದ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತ ತಿಳ್ಕೊಂಡ್ವಿ. ಮತ್ತೆ ಕೊನೆಯದಾಗಿ ನಾವು ಅಂದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಾವು ಏನನ್ನ ಮಾಡ್ಬೇಕು ಅಂತ ನಾವು ಕೊನೆಗೆ ತಿಳ್ಕೊಂಡ್ವಿ ಅಲ್ವಾ. ನಾವು ಇವಾಗ ಶೌನಕಾದಿ ಋಷಿಗಳ ಹೆಜ್ಜೆಯನ್ನ ಅನುಸರಿಸ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಯಾಕೆ ಅಂತಂದ್ರೆ ಈ ಕಲಿಯುಗ ಅನ್ನೋದು ಸಾಗರ, ಇದನ್ನ ನಾವು ಈ ಸಾಗರದಿಂದ ನಾವು ಪಾರಾಗ್ಬೇಕು ಅಂತಂದ್ರೆ ನಾವು ಯಾವ ಹಡಗನ್ನ ನಾವು ಹತ್ತಬೇಕಾಗತ್ತೆ, ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದ ರೂಪದಲ್ಲಿರುವ ಭಗವಾನ್ ಶ್ರೀಕೃಷ್ಣನ ಸಂದೇಶವನ್ನ ನಾವು ಅರ್ಥ ಮಾಡ್ಕೊಂಡು ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಈ ಹಡಗಿನ ನೌಕಾಧಿಪತಿ ಯಾರು ಅಂತ ನಾವು ಸ್ವೀಕಾರ ಮಾಡ್ಬೇಕು, ಸೂತ ಗೋಸ್ವಾಮಿಗಳನ್ನ ನಾವು ಸ್ವೀಕಾರ ಮಾಡ್ಬೇಕು. ಯಾಕಂದ್ರೆ ಅವರು ಆ ವ್ಯಾಸಪೀಠದಲ್ಲಿ ಕುತ್ಕೊಳ್ಲಿಕ್ಕೆ ಬೇಕಾಗಿರುವ ಎಲ್ಲ ಅರ್ಹತೆಗಳನ್ನ ಅವರು ಹೊಂದಿದ್ದಾರೆ. ಸೊ ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ
ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಸಹಕಾರವನ್ನ ಕೊಟ್ಟಿರೋದಕ್ಕೆ ಕೃಷ್ಣ ಮಾತಾಜಿ ಧನ್ಯವಾದಗಳು. ನಾನು ನಿಮ್ಗೆ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದು ವಿಷಯ ಹೇಳಿಕ್ಕಿತ್ತು. ಇದು 16 rounds ಯಾರೆಲ್ಲ ಹೊಸದಾಗಿ ಚಾಂಟಿಂಗ್ ಶುರು ಮಾಡ್ತಾ ಇದ್ದಾರೆ ಅವರಿಗೊಂದು ಗ್ರೂಪ್ ಮಾಡಿದ್ದೀವಿ. ಅವರು ಆ ಗ್ರೂಪ್ ಜಾಯಿನ್ ಆದ್ರೆ ಅವರು 16 rounds ಪ್ರತಿದಿನ ಮಾಡಿದ್ದು ಅಲ್ಲಿ ಗ್ರೂಪ್ ಅಲ್ಲಿ ಅವರು ಹೇಳ್ಬಹುದು. ಈ ತರ ಎಲ್ಲ ಒಂದು ಆಪ್ಷನ್ ಇದೆ, ಅವಕಾಶ ಇದೆ. ಹಾಗಾಗಿ ಅದೊಂದು ಗ್ರೂಪ್ ಜಾಯಿನಿಂಗ್ ಲಿಂಕ್ ಹಾಕ್ತೇವೆ ನಾವು. ಅದನ್ನ ನೀವು ಸ್ವಲ್ಪ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವೇ ಹೇಳ್ಬಿಡಿ ಮಾತಾಜಿ, ಚೆನ್ನಾಗಿರುತ್ತೆ. ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಅದು. ಅದೇ ಮಾತಾಜಿ 16 rounds ಮಾಡ್ಕೊತಾ ಇದೀನಿ. ಈಗ ಎಲ್ಲರೂ ಕೂಡ 16 rounds ಚಾಂಟಿಂಗ್ ಮಾಡ್ಬೇಕು. ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕಾದ್ರೆ 16 rounds ತುಂಬಾ ಮುಖ್ಯ. ಪ್ರಭುಪಾದರ ಆದೇಶ ನೀಡಿದ್ದಾರೆ, 16 rounds ಚಾಂಟಿಂಗ್ ಮಾಡ್ಬೇಕು. ಹಾಗೆ 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಈಗ ಯಾರೆಲ್ಲ ಲೆವೆಲ್ 1 ಲೆವೆಲ್ 2 ಮಾಡ್ತಾ ಇದ್ದೀರಾ, ಲೆವೆಲ್ 3 ಮಾಡ್ತಾ ಇದ್ದೀರಾ, ಮುಂದೆ ಭಕ್ತಿ ಶಾಸ್ತ್ರಿ ಕಲಿಯುವ ಅವಕಾಶ ನಿಮ್ಗೆ ಸಿಗುತ್ತೆ. ಹಾಗಾಗಿ ಅದಕ್ಕೆ ಅಂತ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಸೊ ಆ ಗ್ರೂಪ್ ಜಾಯಿನಿಂಗ್ ಲಿಂಕ್ ಅನ್ನ ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ. ಸೊ ಎಲ್ಲರೂ ಕೂಡ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಅಲ್ಲಿ ನಿಮಗೆ ಚಾಂಟಿಂಗ್ ಮಾಡ್ಬೋದು, ವಿಡಿಯೋ ಆನ್ ಮಾಡ್ಕೊಂಡು ಈ ತರ ಎಲ್ಲ ಒಂದು ಅವಕಾಶಗಳು ಇರುತ್ತವೆ. ಅದನ್ನ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ, ಯಾವ ಲಿಂಕ್ ಅಂತ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಒಂದು ಮೊದಲನೇ ಒಂದು ಪಾಯಿಂಟ್ಸ್ ಹೇಳಿದ್ರಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಧನ್ಯವಾದಗಳು ಮಾತಾಜಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಹರೇ ಸೊ ಕೃಷ್ಣ. ನಾನು ಏನಾದ್ರು ನನ್ನ ಕಡೆಯಿಂದ ತಪ್ಪುಗಳಾಗಿದ್ರೆ, ನಾನು ಏನಾದ್ರು ತಪ್ಪಾಗಿ ವಿವರಣೆಯನ್ನ ಕೊಟ್ಟಿದ್ರೆ ಖಂಡಿತ ನನ್ನ ಮೇಲೆ ಕ್ಷಮೆ ಇರ್ಲಿ. ನಾನು ಸಹ ನಿಮ್ ಜೊತೆನೆ ಕಲ್ತ್ಕೋತಾ ಇದ್ದೀನಿ. ಹರೇ ಕೃಷ್ಣ. ನನಗೆ ಈ ಅವಕಾಶ ಮಾಡ್ಕೊಟ್ಟಿರೋದಕ್ಕೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಂಗಳೂರು ಇಸ್ಕಾನ್ ಅವ್ರಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಸೊ ಮತ್ತೆ ನಮ್ಗೆ ಮುಂದೆ ಕೇಳಿಸ್ತಿಲ್ಲ ಮಾತಾಜಿ, ನಿಮ್ದು ವಾಯ್ಸ್ ಮಾತಾಜಿ ಮ್ಯೂಟ್ ಆಗಿದ್ದೀರಿ ನೀವು. ಆಯ್ತು ಮಾತಾಜಿ. ಕೇಳಿಸ್ತಾ ಇಲ್ಲ. ಮತ್ತೆ ಮ್ಯೂಟ್ ಅಲ್ಲಿ ಇದ್ದೀರಾ ಮಾತಾಜಿ ನೀವು? ಓಕೆ. ಸೊ ನಾವಿವಾಗ 2ನೇ ಅಧ್ಯಾಯವನ್ನ ನಾವು ತಿಳ್ಕೊತೀವಿ ನಾಳೆಯಿಂದ. ಸೊ ಅದ್ರಲ್ಲಿ ನಮ್ಗೆ ದೈವತ್ವ ಮತ್ತೆ ದೈವಿ ಸೇವೆ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ತುಂಬಾ ಸುಂದರವಾದ ಅಧ್ಯಾಯ ಅದು, ನಮ್ಗೆ ಜೀವನಕ್ಕೆ ಹತ್ರವಾಗಿರುವಂತಹ ಅಧ್ಯಾಯ. ಸೊ ನಾವ್ ಅದನ್ನ ಕಲ್ತ್ಕೊಳ್ಳೋಣಂತೆ 2ನೇ ಅಧ್ಯಾಯವನ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ರಿಯಲೈಸೇಷನ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಮತ್ತೆ ನಿಮ್ಗೆ ಏನಾದ್ರು ಸಲಹೆಯನ್ನ ಕೊಡ್